ചെയ്യണേ റഹ്മാനെ. തക്കതായ പ്രതിഫലങ്ങളെ കൊണ്ട് നീ അനുഗ്രഹിക്കണേ അല്ലാഹ്. എല്ലാം സ്വീകരിക്കണം റഹ്മാനെ, ഖബൂൽ ചെയ്യണേ അല്ലാഹ്. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين بالبركة. بسم الله. الله أكبر الله أكبر الله أكبر. لا إله إلا الله. الله أكبر الله أكبر ولله الحمد. ಬೆಂಗಳೂರು ಸಹಯೋಗದಲ್ಲಿ ಕೌಟುಂಬಿಕ ರಕ್ತದಾನ ಶಿಬಿರ ಈ ಕಾರ್ಯಕ್ರಮದ ಯುವ ಕಾರ್ಯಕ್ರಮ ನಡೆದುಕೊಂಡಿದೆ. ಇದೀಗ ಆದುದರಿಂದ ನಮ್ಮ ಅಜ್ಜಿಗೆ ಅಷ್ಟೊಂದು ಪ್ರೀತಿಯ ಹೆಸರು ಅಂದ್ರೆ ಅದು ಹಳೆ ಕಾಲದ ಕೇಳಿದು ಬರುವುದವರ ಬಾಯಿಯಲ್ಲಿ ಯಾವತ್ತು ಇವತ್ತು ರಸ್ತೆಯಲ್ಲಿ ಹೋಗುವಾಗ ಜನ ಸಾಕಿ ಇವರನ್ನ ವೇದಿಕೆಗೆ ಪ್ರೀತಿ ಪೂರ್ವಕವಾಗಿ ಇವರನ್ನ ವೇದಿಕೆ ಅಲಂಕರಿಸಿ ಇವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಇವರಿಗೆ ಕೈಚಾಪನ ಬಗ್ಗೆ ಇವರನ್ನ ನಾವು ಸ್ವಾಗತಿಸಬೇಕು. ಏಕೆಂದ್ರೆ ನಮ್ಮ ಅಜ್ಜಿಗೆ ಇವರ ಹೆಸರು ಕೇಳಿದ್ರೆ ಬಹಳ ಒಂದು ಪ್ರೀತಿ. ಆದುದರಿಂದ ಅವರು ಕೂಡ ನಮ್ಮ ಕುಟುಂಬದ ಓರ್ವ ವ್ಯಕ್ತಿ ಕೂಡ ಆಗಿರ್ತಾರೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದ ಕೌಟುಂಬಿಕ ರಕ್ತದಾನದ ಶಿಬಿರದ ಎಂಕೆ ಫ್ಯಾಮಿಲಿ ಗ್ರೂಪ್ ಇದರ ಅಧ್ಯಕ್ಷರು ಆಗಿರುವಂತಹ ಅಧ್ಯಕ್ಷರು ಇವತ್ತಿನ ಇವರ ಬಹಳಷ್ಟು ವಿಶಿಷ್ಟವೇನೆಂದ್ರೆ ಎಂಕೆ ಮ್ಯಾರೇಜ್ ಫಂಡ್ ಇದರ ಮೊದಲನೇ ಹೆಜ್ಜೆ ಆಗಿದೆ ನಮ್ಮ ಮ್ಯಾರೇಜ್ ಫಂಡ್. ಅದರ ಅಧ್ಯಕ್ಷರು ಆನಂತರ ಆಲೋಚನೆ ಮಾಡಿ ಜೊತೆಗೂಡಿಕೊಂಡು ಇವತ್ತು ಎರಡನೇ ಕಾರ್ಯಕ್ರಮಕ್ಕೆ ಅಲ್ಮಾಜ್ ಅವರು ಬಹಳಷ್ಟು ಒಂದು ಕಳೆದ ವರ್ಷದಿಂದ ನಮ್ಮ ಸಂಸ್ಥೆ ಹೀಗಿದೆ. ನಾವು ಎಂಕೆ ಫ್ಯಾಮಿಲಿ ಅಂದ್ರೆ ಬಹಳ ದೊಡ್ಡ ಫ್ಯಾಮಿಲಿ ಅಂದ್ರೆ 500ಕ್ಕೆ ಮಿಗಿಲಾದ ಯುವಕರು ಕೂಡ ಇದ್ದಾರೆ. ಆದ್ರೂ ಕೂಡ ಇವತ್ತು ಹಲವಾರು ಕಾರ್ಯಕ್ರಮ ಕೂಡ ಅವರಿಗಿದೆ. ಅವರು ಕೆಲವೇ ಕ್ಷಣದಲ್ಲಿ ಆಗಮಿಸಲಿದ್ದಾರೆ. ಆದಂತ ಉಲ್ಲಾಲ ನಗರಸಭೆಯ ಕೌನ್ಸಿಲರ್ ಕೂಡ ಆಗಿರುವ ಜನಾಬ್ ಅಸ್ಗರ್ ಅಲಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹೆಸರು ಹೇಳುವುದಾದ್ರೆ ಬಹಳ ದೊಡ್ಡ ಹೆಸರಿದೆ. ಅದು ಮುಸಲ್ಮಾನರ ಭಾಷೆಯಲ್ಲಿ ಹೇಳ್ತಾರೆ ಒರೇ ಕಾಕ 400 ಮರ್ಮಕ್ಕ, ಒರೇ ಕಾಕ 400 ಮರ್ಮಕ್ಕ. ಇವರು ಪೇರು ನಂಗೆಲ್ಲಾರು ಎಪ್ಪೋ ಚಂದೊಂಡಿಕ್ರ. ಅದೇപോലെ ನಮ್ಮ ಸಹೋದರ ಅವರಾದಂತ ಮಿಸ್ಟರ್ ಎಂಕೆ ಹಂಸಾ ಇವರ ಫೌಂಡೇಶನ್ ಅಂದ್ರೆ ಎಂಕೆ ಹಂಸರ್ ಅವರನ್ನ ಯಾವತ್ತೂ ನಾವು ಮರೆಯೋದಿಲ್ಲ. ಯಾವುದಕ್ಕೂ ನಮ್ಮೆಲ್ಲರ ಎಲ್ಲ ಪ್ರತಿಯೊಬ್ಬರು ಕರೆಯುವುದಂದ್ರೆ ಯಾರನ್ನು ಕರೆಯುವುದಾದ್ರೆ ಎಲ್ರೂ ಭಾವ. ಆದ್ರೂ ಕೂಡ ನಾವು ಅವರನ್ನು ಕರೆಯೋದು ಎಲ್ಲಿ ಕಂಡ್ರು ನಾವೊಂದು ರಸ್ತೆಯಲ್ಲಿ ಓಡಾಡುವಾಗ ಅಥವಾ ಕಾರಲ್ಲಿ ಓಡಾಡುವಾಗ ಎದುರಲ್ಲಿ ಬರುವುದು ಅದು ಪೂಕಾಕ ಅಂತ ಹೇಳಿ ಕರೆಯುತ್ತಾ ಇದ್ದೇವೆ. ನಿಜವಾಗ್ಲೂ ಅವರ ಹೆಮ್ಮೆಯ ವಿಚಾರ. ಬಹಳಷ್ಟು ಕಷ್ಟಪಟ್ಟು ಒಂದು ಕಾಲದಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ. ಇವತ್ತು ಅವರಿಗೆ ಅದರ ಫಲ ದೇವರು ಕೊಟ್ಟಿರುತ್ತಾರೆ. ನಿಜ ಅವ್ರಿಗೆ ಮತ್ತೊಮ್ಮೆ ಜೋರಾದ ಕೈಚಾಪನ ಮೂಲಕ ಅವರನ್ನ ನಾವು ಸ್ವಾಗತಿಸಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮ ಮಾಡುವುದಾದ್ರೆ ಅವರ ಮುಂದಿನ ಪ್ರತಿಯೊಂದು ಯೋಜನೆ ಅವರ ಕೈಯಲ್ಲಿರುತ್ತದೆ. ಅವರ 3 ಗಂಡು ಮಕ್ಕಳು, ಅದರಲ್ಲಿ ಒಂದು ಹೆಣ್ಣು ಮಗು ಕೂಡಿದೆ ಅವರಿಗೆ. ಆದ್ರೆ 3 ಗಂಡು ಮಕ್ಕಳಲ್ಲಿ ಒಬ್ಬ ದೊಡ್ಡ ಮಗ ಮುಬಾರಿಶ್, ಎರಡನೆಯ ಮಗ ಮಿರಾಜ್, 3ನೇ ಮಗ ಯಾವತ್ತು ನೋಡಿದರೆ ಅವರ ರಾತ್ರಿ ಹಗಲು ಅಂದ್ರೆ ಬ್ಲಡ್ ಹೆಲ್ತ್ ಕೇರ್. ಇವರ ಜೊತೆಗೂ ಕೂಡಿ ಖಂಡಿತವಾಗಿ ನಮ್ಮ ಒಂದು ಸಂಸ್ಥೆ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಮಿಸ್ಟರ್ ಅಲ್ಮಾಜ್ ಈ ಕಾರ್ಯಕ್ರಮಕ್ಕೆ ಪ್ರಮುಖ ಪಾತ್ರ ವಹಿಸಿಕೊಂಡಿರುವಂತ ಒಬ್ಬ ವ್ಯಕ್ತಿ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಆಯುರ್ವೇದದಲ್ಲಿ ಕೂಡ ಒಂದು ವಾಕ್ಯವಿದೆ, ರಕ್ತಂ ಜೀವ ಇತಿ ಸ್ಥಿತಿ. ಅಂದರೆ ರಕ್ತವೆಂದರೆ ಜೀವ ಎನ್ನುವುದಾಗಿದೆ ಇದರ ಅರ್ಥ. ನಾವು ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಡೆಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದನ್ನು ಕಂಡಿದ್ದೇವೆ. ಹಲವಾರು ಕಡೆಗಳಲ್ಲಿ ಹಲವು ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತವನ್ನು ಸಂಗ್ರಹಿಸಿ ಹಲವಾರು ಬ್ಲಡ್ ಬ್ಯಾಂಕ್ಗಳಲ್ಲಿ ಶೇಖರಿಸಿಡುತ್ತಿದೆ. ಆದರೆ ಇಂದಿಗೂ ರಕ್ತದಾನದ ಕುರಿತು ಜನರಿಗಿರುವ ಆತಂಕ, ಭಯ ದೂರವಾಗಿಲ್ಲ. ಈ ಭಯ ಯಾಕಿದೆ ಅಂದರೆ ರಕ್ತದಾನದ ಕುರಿತು ಜನರಿಗೆ ಸರಿಯಾದ ಮಾಹಿತಿ ಇಲ್ಲ. ಅದರ ಮಹತ್ವವನ್ನು ಜನರು ಅರಿತುಕೊಂಡಿಲ್ಲ. ನಾನು ಇಲ್ಲಿ ಹೇಳುವುದು ಇಷ್ಟೇ, ರಕ್ತದಾನ ಮಾಡುವುದರ ಮೂಲಕ ನಿಮ್ಮ ಜೀವಕ್ಕೆ ಯಾವುದೇ ಅಪಾಯ ಸಂಭವಿಸುವುದಿಲ್ಲ. ರಕ್ತದಾನ ಮಾಡುವುದರಿಂದ ರೋಗಿಗೆ ಎಷ್ಟು ಪ್ರಯೋಜನವಿದೆಯೋ ರಕ್ತದಾನ ಮಾಡುವ ದಾನಿಗೂ
ಅಷ್ಟೇ ಪ್ರಯೋಜನವಿದೆ. ಉದಾಹರಣೆಗೆ ಹೇಳುವುದಾದರೆ, ರಕ್ತದಾನ ಮಾಡುವುದರಿಂದ ದಾನಿಗೆ ಅಂದ್ರೆ ರಕ್ತದಾನ ಮಾಡಿದ ಮನುಷ್ಯನಿಗೆ ಹೃದಯಾಘಾತದ ಸಂಭವ ಬಹಳ ಕಡಿಮೆ ಇರುತ್ತದೆ. ಅವನ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಿಸಲು ಸಹಕಾರಿಯಾಗ್ತದೆ. ಅದೇ ರೀತಿ ರಕ್ತದಾನ ಮಾಡುವುದರಿಂದ ಅವನ ದೇಹದಲ್ಲಿ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತವೆ, ದೇಹ ಕ್ರಿಯಾಶೀಲವಾಗಿರುತ್ತವೆ, ಅವನ ಆರೋಗ್ಯ ಯಾವಾಗಲೂ ಉತ್ತಮ ಸ್ಥಿತಿಯಲ್ಲಿ ಇರ್ತದೆ. ಅದೇ ರೀತಿ ಎಲ್ಲ ಅಂಶಗಳನ್ನು ಮನಗಂಡಾಗ ರಕ್ತದಾನದಿಂದ ರಕ್ತದಾನಿಗೂ ರೋಗಿಗಳಿಗೂ ಖಂಡಿತ ಲಾಭ ಉಂಟಾಗ್ತದೆ. ಹಾಗೂ ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಸಿದ ಪುಣ್ಯ ರಕ್ತದಾನಿಗೆ ಪ್ರಾಪ್ತಿಯಾಗ್ತದೆ. ಹಾಗಂತ ಎಲ್ರಿಗೂ ರಕ್ತದಾನ ಮಾಡಲಾಗುವುದಿಲ್ಲ. ರಕ್ತದಾನ ಮಾಡಲಿಕ್ಕೆ ಕೆಲವು ನಿಬಂಧನೆಗಳಿವೆ. ರಕ್ತದಾನ ಮಾಡಲು ಅವನಿಗೆ 18 ವರ್ಷ ತುಂಬಿರಬೇಕು, ಅವನು ಆರೋಗ್ಯವಂತನಾಗಿರ್ಬೇಕು, ಅವನ ದೇಹದ ತೂಕ 45 kg ಹೆಚ್ಚಿರಬೇಕು. ಅದೇ ರೀತಿ ಅವನ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 12.5 mg ಹೆಚ್ಚಿರಬೇಕು. ರಕ್ತದಾನ ಮಾಡುವ ವ್ಯಕ್ತಿಯು ಯಕೃತ್, ಕಿಡ್ನಿ, ಹೃದಯ ಸಂಬಂಧಿ ಕಾಯಿಲೆ ಹಾಗೂ ಕ್ಯಾನ್ಸರ್ ಪೀಡಿತರು ರಕ್ತದಾನ ಮಾಡುವಂತಿಲ್ಲ. ಗರ್ಭಿಣಿಯರು, ಋತುಸ್ರಾವದಲ್ಲಿರುವ ಸ್ತ್ರೀ, ಮಗುವಿಗೆ ಹಾಲುಣಿಸುವ ತಾಯಂದಿರು ಕೂಡ ರಕ್ತದಾನ ಮಾಡುವಂತಿಲ್ಲ. ರಕ್ತಹೀನತೆಯಿಂದ ಬಳಲುತ್ತಿರುವವರು ರಕ್ತದಾನ ಮಾಡಲು ಅನರ್ಹರು. ಅದೇ ರೀತಿ ರಕ್ತ ವರ್ಗಾವಣೆ ಮಾಡಿಸಿಕೊಂಡವರು ಹಾಗೂ ಟೈಫಾಯ್ಡ್, ಮಲೇರಿಯಾ, ಡೆಂಗ್ಯೂ ಮುಂತಾದ ಕಾಯಿಲೆಗಳಿಗೆ ತುತ್ತಾಗಿ ಚಿಕಿತ್ಸೆಗೆ ಒಳಗಾದವರು 6 ತಿಂಗಳ ತನಕ ರಕ್ತದಾನವನ್ನು ಮಾಡುವಂತಿಲ್ಲ. ಅದೇ ರೀತಿ ಶಸ್ತ್ರಚಿಕಿತ್ಸೆಗೊಳಗಾದವರು ಅಂದ್ರೆ ಆಪರೇಷನ್ಗೆ ಒಳಗಾದವರು ಮತ್ತು ಯಾವುದೇ ಸೋಂಕಿನ ವಿರುದ್ಧ ಲಸಿಕೆ ಹಾಕಿಸಿಕೊಂಡವರು ಮುಂದಿನ 3 ತಿಂಗಳುಗಳ ಕಾಲ ರಕ್ತದಾನ ಮಾಡುವಂತಿಲ್ಲ. ಸ್ನೇಹಿತರೆ, ರಕ್ತಕ್ಕೆ ಪರ್ಯಾಯವಾದ ವಸ್ತು ಬೇರೆ ಯಾವುದೂ ಇಲ್ಲ. ರಕ್ತವನ್ನು ಇದುವರೆಗೂ ಈ ವೈಜ್ಞಾನಿಕ ಯುಗದಲ್ಲಿ ಇಷ್ಟೆಲ್ಲ ಮುಂದುವರಿದರೂ ರಕ್ತಕ್ಕೆ ಪರ್ಯಾಯವಾಗಿ ಇನ್ನೊಂದು ವಸ್ತುವನ್ನು ಉತ್ಪಾದಿಸಲು ಅಥವಾ ಕಂಡುಹಿಡಿಯಲು ಯಾರಿಗೂ ಸಾಧ್ಯವಾಗಿಲ್ಲ. ಒಬ್ಬ ದಾನಿಯಿಂದ ಪಡೆದ 1 ಯೂನಿಟ್ ರಕ್ತವನ್ನು ರಕ್ತ ನಿಧಿಗಳಲ್ಲಿ ಆ ರಕ್ತದಿಂದ ರಕ್ತದ ಘಟಕಗಳನ್ನು ಬೇರ್ಪಡಿಸಿ ಹಲವಾರು ಮಂದಿಗೆ ಉಪಯೋಗಿಸುವ ಮೂಲಕ ಅನೇಕ ಜೀವವನ್ನು ಉಳಿಸಬಹುದು. ಕೆಲವರಿಗೊಂದು ಭಯ, ನಾವು ರಕ್ತ ಕೊಟ್ಟರೆ ನಮ್ಮ ದೇಹದಲ್ಲಿ ರಕ್ತದ ಅಂಶ ಕಮ್ಮಿ ಆಗ್ತದೆ ಅಂತ. ಖಂಡಿತ ಕಮ್ಮಿ ಆಗುದಿಲ್ಲ. ನೀವು ಕೊಟ್ಟ ರಕ್ತ 3 ತಿಂಗಳೊಳಗಡೆ ನಿಮ್ಮ ದೇಹಕ್ಕೆ ಮರುಪೂರ್ಣಗೊಳ್ಳುತ್ತದೆ. ಶುದ್ಧ ರಕ್ತ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಸುಮಾರು 6 ಲೀಟರ್ನಷ್ಟು ರಕ್ತ ಇರ್ತದೆ. ಆದ್ರೆ ನಾವು ಈ ಸಂದರ್ಭದಲ್ಲಿ ರಕ್ತದಾನ ಮಾಡುವ ಸಂದರ್ಭದಲ್ಲಿ ತೆಗೆಯುವುದು ಬರೀ 350 ml ಅಥವಾ 450 ml ರಕ್ತ ಮಾತ್ರ. ಇದರಿಂದ ರಕ್ತದಾನಿಗಳಿಗೆ ಯಾವುದೇ ಅಪಾಯ ಸಂಭವಿಸುವುದಿಲ್ಲ. ಆದರೆ ಈ ವಿಚಾರ ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ. ಅವರು ತಪ್ಪು ಕಲ್ಪನೆಯಲ್ಲಿ ಒಳಪಟ್ಟಿರುತ್ತಾರೆ. ಅಂದ್ರೆ ಇನ್ನೊಬ್ಬರಿಗೆ ತಪ್ಪು ಸಂದೇಶವನ್ನು ಕೊಡ್ತಾರೆ. ನೀನು ರಕ್ತ ಕೊಡ್ಬೇಡ, ರಕ್ತ ಕೊಟ್ಟರೆ ನಿನ್ನ ರಕ್ತದ ಅಂಶ ಕಮ್ಮಿ ಆಗ್ತದೆ, ನಿನಗೆ ಬೇರೆ ರೋಗ ಬರ್ತದೆ, ಹಾಗೆ ಹೀಗೆ ಅಂತ ಸುಮ್ಮನೆ ಜನರನ್ನು ದಾರಿ ತಪ್ಪಿಸ್ತಾರೆ. ನಮ್ಮ ದೇಶದಲ್ಲಿ ಹಾಗೂ ವಿಶ್ವದಲ್ಲೇ ಹೇಳುವುದಾದರೆ ರಕ್ತದ ಬೇಡಿಕೆ ಹೆಚ್ಚಿದೆ, ರಕ್ತದ ಪೂರೈಕೆ ಕಡಿಮೆ ಇದೆ. ಈ ಎಲ್ಲ ದಿನಗಳಲ್ಲಿಯೂ ಅಪಘಾತ, ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಮುಂತಾದ ರೋಗಿಗಳಿಗೆ ತುಂಬಾ ಹೆಚ್ಚಿನ ರಕ್ತದ ಬೇಡಿಕೆ ಇರ್ತದೆ. ಆದ್ರೆ ಪೂರೈಕೆಯ ಪ್ರಮಾಣ ಬಹಳ ಕಡಿಮೆ ಇದೆ. ಎಲ್ಲ ರಕ್ತ ನಿಧಿಗಳಲ್ಲಿಯೂ ಈಗ ರಕ್ತದ ದಾಸ್ತಾನು ಕೊರತೆ ಇದೆ. ಆದ್ರೆ ಇದಕ್ಕೆಲ್ಲ ಮೂಲ ಕಾರಣ ಜನರಲ್ಲಿರುವ ರಕ್ತದಾನದ ಕುರಿತು ಜನರಲ್ಲಿರುವ ಅಪನಂಬಿಕೆ, ತಪ್ಪು ಕಲ್ಪನೆಗಳೇ ಆಗಿವೆ. ಆದ್ರೆ ರಕ್ತದಾನಿಗಳಲ್ಲಿ ನನ್ನದೊಂದು ಮನವಿ, ನೀವು ಯಾರು ಭಯಪಡಬೇಡಿ. ನಾವು ನಿಮ್ಮಿಂದ ರಕ್ತವನ್ನು ಯಾವುದೇ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಪಡೆದುಕೊಳ್ಳುವುದಿಲ್ಲ. ನಿಮ್ಮ ದೇಹದ ರಕ್ತದೊತ್ತಡ, ಹಿಮೋಗ್ಲೋಬಿನ್ ಪ್ರಮಾಣ, ನೀವು ಆರೋಗ್ಯವಾಗಿದ್ದೀರಾ, ನಿಮ್ಮ ತೂಕ ಪರ್ಫೆಕ್ಟ್ ಆಗಿದೆಯಾ ಅಂತ ನೋಡಿದ ಮೇಲೆ ನಾವು ರಕ್ತವನ್ನು ತೆಗೆಯುತ್ತೇವೆ. ಅಂದ್ರೆ ನೀವು ರಕ್ತ ಕೊಡುವ ಮುಂಚೆ ಅಲ್ಲಿ ವೈದ್ಯಾಧಿಕಾರಿಗಳು ಕೂಲಂಕುಷವಾಗಿ ನಿಮ್ಮನ್ನು ಪರಿಶೀಲನೆ ಮಾಡ್ತಾರೆ. ನೀವು ಅದಕ್ಕೆ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನೀವು ರಕ್ತ ಕೊಡಲು ಅವರು ಅನುಮತಿ ನೀಡ್ತಾರೆ.
ಆದ್ರಿಂದ ನಾನು ನನ್ನ ಸ್ನೇಹಿತರಲ್ಲಿ ಹೇಳಿಕೊಳ್ಳುವುದೆಂದರೆ, ನೀವು ಯಾವುದೇ ಉದ್ವೇಗಕ್ಕೆ ಒಳಗಾಗಿ ರಕ್ತ ಕೊಡಬೇಡಿ, ಹಾಗೂ ರಕ್ತ ಕೊಡುವ ಸಂದರ್ಭದಲ್ಲಿ ಯಾರು ಕೂಡ ಭಯಭೀತರಾಗಬೇಡಿ. ರಕ್ತದಾನ ಇಂದಿನ ದಿನಗಳಲ್ಲಿ ಒಂದು ಸರ್ವೇ ಸಾಮಾನ್ಯವಾದ ಪ್ರಕ್ರಿಯೆ. ಹಿಂದಿನ ಕಾಲದಲ್ಲಿ ಇದ್ದ ಹಾಗೆ ರಕ್ತದಾನದ ಬಗ್ಗೆ ಇದ್ದ ಭಯ ಈಗ ಸಾಧಾರಣ ಜನರಲ್ಲಿ ಕಡಿಮೆ ಆಗಿದೆ. ಆದ್ರೂ ಕೆಲವು ಜನರಲ್ಲಿ ರಕ್ತದಾನದ ಕುರಿತು ಇನ್ನೂ ಒಂಥರ ಮನಸ್ಸಿನಲ್ಲಿ ಭಯ ಇದೆ. ಈ ಎಲ್ಲ ಭಯವನ್ನು ಹೋಗಲಾಡಿಸಲು, ಜನರಲ್ಲಿ ರಕ್ತದಾನದ ಕುರಿತು, ರಕ್ತದಾನದ ಮಹತ್ವವನ್ನು ಜನರಿಗೆ ತಿಳಿಯಪಡಿಸಲು, ಹಾಗೂ ರಕ್ತದಾನದ ಕುರಿತು ಯುವಜನರನ್ನು ಉತ್ತೇಜಿಸಲು, ಹಾಗೂ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ಅಗತ್ಯವಿರುವ ಸೂಕ್ತ ಗುಂಪಿನ ರಕ್ತವನ್ನು ಕ್ಲಬ್ದ ಸಮಯದಲ್ಲಿ ಪೂರೈಸಲು ನಾವು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದೇವೆ. ಈ ಸಂಸ್ಥೆಯಲ್ಲಿ ಸಮಾಜದ ವಿವಿಧ ಸ್ತರಗಳಲ್ಲಿ ದುಡಿಯುತ್ತಿರುವ ಜನರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವು ಕರ್ನಾಟಕ, ಕೇರಳ ರಾಜ್ಯದ ಜಿಲ್ಲೆಗಳಲ್ಲಿ ಅಲ್ಲದೆ ಹೈದರಾಬಾದ್, ಮುಂಬೈ, ಬೆಂಗಳೂರು ಮುಂತಾದ ಮಹಾನಗರಗಳಲ್ಲಿ ಕೂಡ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಹಲವಾರು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದೇವೆ, ಯಶಸ್ವಿಯಾಗಿ ಆಯೋಜಿಸಿದ್ದೇವೆ. ಹಲವಾರು ರಕ್ತ ನಿಧಿಗಳ ಸಹಯೋಗದೊಂದಿಗೆ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಆ ರಕ್ತ ನಿಧಿಗಳಲ್ಲಿ ರಕ್ತವನ್ನು ಶೇಖರಿಸಿಟ್ಟಿದ್ದೇವೆ. ಅಗತ್ಯ ಸಂದರ್ಭಗಳಲ್ಲಿ ರೋಗಿಗಳಿಗೆ ಬೇಕಾದ ರಕ್ತವನ್ನು ತಕ್ಕ ಸಮಯದಲ್ಲಿ ನಾವು ಪೂರೈಸ್ತಾ ಇದ್ದೇವೆ. ಅದೇ ರೀತಿ ಅಷ್ಟೇ ಅಲ್ಲದೆ ನಾವು ಹಲವಾರು ಬಡ ರೋಗಿಗಳಿಗೆ ತಮ್ಮ ಚಿಕಿತ್ಸಾ ವೆಚ್ಚವನ್ನು ಭರಿಸಲು ಕೂಡ ನೆರವು ನೀಡ್ತಾ ಇದ್ದೇವೆ. ಕಳೆದ ಸಲ ಪ್ರಳಯ ಬಂದಾಗ ನಮ್ಮ ನೆರೆಯ ಬೆಳ್ತಂಗಡಿ ತಾಲೂಕಿನ ಹಲವಾರು ಪ್ರದೇಶಗಳಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯ ಹಲವಾರು ಪ್ರದೇಶಗಳಿಗೆ ತೆರಳಿ ನಾವು ಅಲ್ಲಿ ಪರಿಹಾರ ಸಾಮಗ್ರಿಗಳನ್ನು ವಿತರಿಸಿದ್ದೇವೆ. ಇದಕ್ಕೆಲ್ಲ ನಮ್ಮ ಈ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ, ನಮ್ಮ ಇಷ್ಟೆಲ್ಲ ಚಟುವಟಿಕೆಗಳಿಗೆ ಮೂಲ ಪ್ರೇರಣೆಯಾಗಿದ್ದು ನಿಮ್ಮಂತಹ ಸಹೃದಯಿ ರಕ್ತದಾನಿಗಳ ಬೆಂಬಲ ಮತ್ತು ಸರ್ವಶಕ್ತನಾದ ಅಲ್ಲಾಹನ ಬೆಂಬಲ ಮಾತ್ರವಾಗಿದೆ. ಅದೇ ರೀತಿ ಇಂದು ಕೂಡ ನಾವು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ ಇದರ ವತಿಯಿಂದ ರಕ್ತದಾನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 3 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ 3 ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ. ಇದುವರೆಗೂ ಯಾವುದೇ ರಕ್ತದಾನ ಅಥವಾ ಯಾವುದೇ ಬ್ಲಡ್ ರಿಲೇಟೆಡ್ ಸಂಘಟನೆಗಳು ಇಂತಹ ಕಾರ್ಯವನ್ನು ಮಾಡಿಲ್ಲ ಎಂದು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಲು ಇಚ್ಛಿಸುತ್ತೇನೆ. ಈಗ ಇಲ್ಲಿ ನಡೆಯುವ ಕೌಟುಂಬಿಕ ರಕ್ತದಾನ ಶಿಬಿರದಂತೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲೂ ಈಗ ಶಿಬಿರ ಆರಂಭವಾಗಿದೆ, ನಡೀತಾ ಇದೆ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯ ಅಣಜೂರಿನಲ್ಲಿ ಕೂಡ ನಮ್ಮ ಬ್ಲಡ್ ಹೆಲ್ತ್ ಕೇರ್ ವತಿಯಿಂದ ರಕ್ತದಾನ ಶಿಬಿರ ನಡೀತಾ ಇದೆ. ಇಂದು ಇಲ್ಲಿ ಹಮ್ಮಿಕೊಂಡಿರುವ ಕೌಟುಂಬಿಕ ರಕ್ತದಾನ ಶಿಬಿರ, ಇದು ರಕ್ತದಾನ ಶಿಬಿರದಲ್ಲಿ ಒಂದು ಹೊಸ ಕಾನ್ಸೆಪ್ಟ್. ಇಂದಿನ ದಿನಗಳಲ್ಲಿ ಕುಟುಂಬ ಸಂಬಂಧ ಬರೇ ಹೆಸರಿಗೆ ಮಾತ್ರ ಸೀಮಿತಗೊಳ್ಳುವ, ಕುಟುಂಬ ಸಂಬಂಧದ ಹೆಸರಿನಲ್ಲಿ ಕುಟುಂಬದೊಳಗೆ ಬಿರುಕು ಉಂಟಾಗುವ ಸನ್ನಿವೇಶಗಳು ಇರುವ ಸಂದರ್ಭದಲ್ಲಿ ಇಂತಹ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸುವ ಮೂಲಕ ಕುಟುಂಬ ಸದಸ್ಯರನ್ನು ಒಂದುಗೂಡಿಸಿದ ಈ MK ಫ್ಯಾಮಿಲಿ ಗ್ರೂಪ್ನ ಕಾರ್ಯ ನಿಜಕ್ಕೂ ಶ್ಲಾಘನೀಯ. MK ಫ್ಯಾಮಿಲಿ ಗ್ರೂಪ್ನ ಪದಾಧಿಕಾರಿಗಳು ಈ ಶಿಬಿರವನ್ನು ಆಯೋಜಿಸಲು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆ, ನಮ್ಮ ಸಂಸ್ಥೆಗೆ ಬಹಳ ಚೆನ್ನಾಗಿ ಗೊತ್ತು. ಅಂದ್ರೆ ನಮ್ಮ ಸಂಸ್ಥೆಯ ಓರ್ವ ಕಾರ್ಯನಿರ್ವಾಹಕ, ಉತ್ಸಾಹದ ಒಬ್ಬ ತರುಣ, ನಮ್ಗೆಲ್ಲ ಒಂದು ಮಾದರಿ ಅಂತ ಹೇಳ್ಬೋದು. ನಮ್ಮ ಅಲ್ಮಾಜ್, ನಾವು ಅಮ್ಮ ಅಂತ ಕರಿತೇವೆ. ಅವನ ಶ್ರಮ ಇದರಲ್ಲಿ ಎಷ್ಟಿದೆ ಅಂತ ನಿಮಗಿಂತಲೂ ನಮ್ಗೆ ಚೆನ್ನಾಗಿ ಗೊತ್ತು. ಅಂದ್ರೆ ಪ್ರತಿ ದಿವಸ ನಮಗೆ ಆರ್ಟಿಕಲ್ ಮಾಡಿ, ಅದು ಮಾಡಿ, ಶೇರ್ ಮಾಡಿ, ನ್ಯೂಸ್ ಮಾಡಿ, ಮತ್ತೆ ಇದ್ರ ಬಗ್ಗೆ ಡೈಲಿ ಅವನು ಫೋನ್ ಮಾಡಿ ತುಂಬಾ ದಿವಸ ಆಯ್ತು. ಅದೇ ರೀತಿ ಇಂದಿನ ಈ ಕೌಟುಂಬಿಕ ಶಿಬಿರವನ್ನು ಹಮ್ಮಿಕೊಳ್ಳುವಲ್ಲಿ MK ಫ್ಯಾಮಿಲಿ ಗ್ರೂಪ್ನ ಎಲ್ಲಾ ಪದಾಧಿಕಾರಿಗಳ ಶ್ರಮವನ್ನು ನಾನು ಮೆಚ್ಚುತ್ತಾ ಇದ್ದೇನೆ. ಅದೇ ರೀತಿ ಈ ಕುಟುಂಬದ ಸದಸ್ಯರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಅವರ ಶ್ರಮ ಸಾರ್ಥಕವಾಗಬೇಕಾದರೆ ನೀವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತವನ್ನು ನೀಡಬೇಕು. ನಿಮ್ಮ ಈ ಫ್ಯಾಮಿಲಿ ಗ್ರೂಪ್ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಮಾದರಿಯಾಗಬೇಕು. ಇನ್ನು ಈ ನಾಡಿನಲ್ಲಿ ಇಂತಹ ಹಲವಾರು ಕೌಟುಂಬಿಕ ರಕ್ತದಾನ ಶಿಬಿರಗಳು ಮೂಡಿ ಬರಬೇಕು. ಅದಕ್ಕೆ ನೀವು ಪ್ರೇರಣೆ ಆಗಬೇಕು. ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ, ಅವರಿಗೆ ತಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಾಗಿ ಈ ಕಾರ್ಯಕ್ರಮವನ್ನು ಈಗ ಮೊದಲಿಗಾಗಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದ ನಂತರ ನಮ್ಮ ಮಾತು ಅಂತ ಹೇಳ್ತಾ ಇದ್ದೇವೆ. ಬಳಿಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಕೆಲವು ವಿಚಾರವನ್ನ ನಿಮ್ಮ ಮುಂದೆ ಆಗತಾನೆ ಮಂಡಿಸಿದ್ದೇನೆ. ಭಾರತ ದೇಶದ
ಭಾರತ ದೇಶದ ರಾಷ್ಟ್ರ ಪ್ರಶಸ್ತಿ ವೀರ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಾಜಿ ಸಚಿವರು, ಕೋಲಾರ ಜಿಲ್ಲೆಯ ಮಾಜಿ ಸಚಿವರು, ಅದೇ ರೀತಿ ಚಾಮರಾಜ ಜಿಲ್ಲೆಯ ಮಾಜಿ ಸಚಿವರು, ಅದೇ ರೀತಿ 690 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ವಿಧಾನಸೌಧದಲ್ಲಿ ಏಕೈಕ ವೀರ, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಚಿವರು, ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ಆತ್ಮೀಯರು ಆದಂತ ಸನ್ಮಾನ್ಯ ಯುಟಿ ಖಾದರ್ ಸರ್ ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ಕೌಟುಂಬಿಕ ರಕ್ತದಾನ ಶಿಬಿರದ ಪರವಾಗಿಯೂ ಎಂಕೆ ಫ್ಯಾಮಿಲಿ ಗ್ರೂಪ್ ಪರವಾಗಿ ಆರ್ಥಿಕವಾಗಿ ಅವರನ್ನು ಮತ್ತೊಮ್ಮೆ ಕೈಚಾಪರ ಮೂಲಕ ಸ್ವಾಗತಿಸಬೇಕಾಗಿದೆ. ಸರ್ಗೆ ಬಹಳಷ್ಟು ಎಂಕೆ ಫ್ಯಾಮಿಲಿ ಅಂದ್ರೆ ಬಹಳಷ್ಟು ಕಮ್ಮಿ ಗೊತ್ತಿರಬಹುದು. ಈಗ ಅವರಿಗೆ ಬಹಳಷ್ಟು ವಿಚಾರವನ್ನ ನಾವು ಮಂಡಿಸ್ತಾ ಇದ್ದೇವೆ. ಎಂಕೆ ಫ್ಯಾಮಿಲಿ ಗ್ರೂಪ್ ಉಲ್ಲಾಲ್ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇವರ ಜೊತೆಗೂಡಿಕೊಂಡು 2ನೇ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಈ ದೇಶದಲ್ಲಿ, ಈ ಮೂಲೆಯಲ್ಲಿ, ಈ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ರಕ್ತದಾನ ಶಿಬಿರ ಯಾವುದೇ ಸಮಸ್ಯೆ ಸಂಘಟನೆಗಳು ಮಾಡಿರಬಹುದು, ಆದ್ರೂ ಕೂಡ ವಿಶ್ವದಲ್ಲಿ ಇದೊಂದು ಮಾದರಿ ಆಗ್ಲಿ ಅಂತೇಳಿ ನಮ್ಮ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಆದರೆ ಕೌಟುಂಬಿಕ ಒಂದು ಸೇರಿಕೊಂಡು ಅಂದ್ರೆ 400ಕ್ಕೆ ಮಿಗಿಲಾದ ಯುವಕರು ಯುವತಿಯರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರುವುದು ಇದು ಮೊದಲನೇ ಆಗಿದೆ. ಸರ್, ತಮಗಿದು ಹರಿವಿರಲಿ ಅಂತೇಳಿ ನಾವಿಂದು ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ. ಮುಂದೆ ನಿಮ್ಮ ಸಹಕಾರ ನಮಗೆ ಅತಿ ಅಗತ್ಯವಾಗಿದೆ. ಇದು ನಮ್ಮ 2ನೇ ಯೋಜನೆ ಆಗಿದೆ. ಮೊದಲನೆಯ ಯೋಜನೆ ಎಂಕೆ ಮ್ಯಾರೇಜ್ ಫಂಡ್ ಅಂದ್ರೆ ಮೊದಲನೇ ಯೋಜನೆ ನಮ್ದು ಮದುವೆ ಕಾರ್ಯಕ್ರಮಕ್ಕೆ ಮಸೀದಿಯಲ್ಲಿ ಇನ್ನಿತರ ಜಾಗದಲ್ಲಿ ಭಿಕ್ಷೆ ಬೇಡುವಕ್ಕಿಂತ ಮೊದಲು ನಾವು ಬಡ ಕುಟುಂಬವಾಗಿದ್ರು ಕೂಡ ನಾವೆಲ್ಲ ದಿನಕ್ಕೆ 500,000 ರೂಪಾಯಿ ದುಡಿಯುವಂತ ವ್ಯಕ್ತಿ ಇರೋದು. ಆದ್ರೆ ನಮ್ಮ ಕುಟುಂಬದವರು ಸೇರಿಕೊಂಡು ಇದೇ ವಟಾರದಲ್ಲಿ 120 ಜನ ಸೇರಿಕೊಂಡು ನಾವು ರಾತ್ರಿ ಇದಕ್ಕೆ ಪ್ರಮುಖ ಪಾತ್ರವನ್ನ ಮಿಸ್ಟರ್ ರೆಹಮಾನ್, ಅದರ ಸಹೋದರ ಮಾವ ನಮ್ಮ ಕಾಕ, ನಾವು ಹೆಸರು ಕರೆದವರ ಪುಕಾಕ ರೆಹಮಾನ್ ಮತ್ತು ಅಮ್ಸರ್ ಅವರು ಸೇರಿಕೊಂಡು ಈ ವಟಾರದಲ್ಲಿ ಒಂದು ಮದುವೆಯ ವಿಚಾರ. ಏಕೆಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಜ್ಜಿಯವರಿಗೆ 8 ಅಕ್ಕ ತಂಗಿಯರು, ಒಬ್ಬ ಮಾತ್ರ ಅವರಿಗೆ ತಮ್ಮನಾಗಿರುತ್ತಾನೆ ಅಮ್ಸರ್ ಅವರು. 9 ಜನರಿಗೆ ಬರೋಬ್ಬರಿ 120 ಮಕ್ಕಳಿದ್ದಾರೆ. ಅವರಿಗೆ ಮದುವೆಯಾಗಿ 240 ಆಗಿದೆ. ಅವರಿಗೆ ಮಕ್ಕಳಾಗಿ 600ಕ್ಕೆ ಮೇಲಾಗಿದೆ. ಆದ್ರೂ ಕೂಡ ಇಲ್ಲಿ ನಾವು ಸೇರಿಕೊಂಡು 120 ಜನ ಸೇರಿಕೊಂಡು ಒಂದು ದಿನ ನನ್ನ ಅಕ್ಕನ ಮಗಳ ಮದುವೆ ಅಂದ್ರೆ ಹೋದ ವರ್ಷ ಆ ಮದುವೆಗೆ ನೀವು ಬಂದಿದ್ದೀರಾ. ಆಗಸ್ಟ್ 5ಕ್ಕೆ ಮದುವೆ ಆಗಿದೆ. ಆ ಮದುವೆಗೆ 1 ವಾರಕ್ಕೆ ಮುಂಚೆ ನಾವು ಇಲ್ಲಿ ಕೂತ್ಕೊಂಡು ನಾವು ಆಲೋಚನೆ ಮಾಡಿದ್ದೇವೆ ಏನ್ ಮಾಡೋದು. ಆಗ ನಮ್ಗೆ ನಮ್ಮ ದೊಡ್ಡಪ್ಪರವರಾದಂತ ಮೊಹಮ್ಮದ್ ಅಕ್ರಮ್ ಅವರು ಹೇಳಿದ್ರು, ಒಂದು 20 ವರ್ಷಕ್ಕಿಂತ ಮುಂಚೆ ನೀವೆಲ್ಲರೂ 1 ರೂಪಾಯಿ ಹಾಕಿದ್ರೆ ನಾವು ಸಾಯುವಕ್ಕಿಂತ ಮುಂಚೆ ನಿಮ್ಮ ಮುಂದೊಂದು ಮಕ್ಕಳು ಹುಡುಗಿಯರು ಮದುವೆ ಆಗ್ತಾರೆ ಅಂತೇಳಿ. ಅದು ಹೇಳಿದ ಮಾತಿಗೆ ಅವರು ಮರಣ ಆದ ಮೇಲೆ ನಮ್ಮ ತಲೆಗೆ ನೆನಪಿಸಿಕೊಂಡು ಅವರು ಇರುವಾಗ ನಮಗೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ, ಅನಂತರ ಅವರ ಹೆಸರನ್ನು ಇಟ್ಟುಕೊಂಡು ನಾವು ಮಾಡುವಂತೇಳಿ ಇಲ್ಲಿ ಈ ವಟಾರದಲ್ಲಿ ಮೊದಲನೇ ಹೆಜ್ಜೆ ನಮ್ದು 25,000 ರೂಪಾಯಿ ಡೊನೇಷನ್. ನಾವೆಲ್ಲ ತಮ್ಮ ಅಣ್ಣ ಸೇರಿಕೊಂಡು ಎಲ್ಲರೂ ನಮ್ಮ ಕುಟುಂಬದ ಯುವಕರು ಸೇರಿಕೊಂಡು 100-500,000 ರೂಪಾಯಿಗೆ 25,000. ಆ 25,000 ಮತ್ತೆ ಅಲ್ಲಿ ಆಲೋಚನೆ ಮಾಡಿದ್ದೇವೆ ಅದಕ್ಕೊಂದು ನಾವು ಏನಾದ್ರೂ ಒಂದು ಬುಕ್ಸ್ ಮಾಡೋಣ ಅಂತೇಳಿ. ಆದ್ರೂ ಕೂಡ ನಮ್ಮ ಕುಟುಂಬದ ಒಳಗಡೆ ಮದುವೆ ಆಗುವಂತ ಒಂದೊಂದು ವ್ಯಕ್ತಿಗೆ ಒಂದು ವರ್ಷಕ್ಕೆ ಬರೋಬ್ಬರಿ 1 ಲಕ್ಷ ರೂಪಾಯಿ ನಾವು ಕೊಡ್ತಾ ಇದ್ದೇವೆ. ನಮ್ಮ ಕುಟುಂಬದವರು ಸೇರಿಕೊಂಡು ಒಂದು ಮದುವೆಗೆ ಅಂದ್ರೆ ವರ್ಷಕ್ಕೆ 2 ಮದುವೆ ಆದ್ರೆ 1 ಲಕ್ಷವೂ ಕೊಡ್ತೇವೆ. ಆದ್ರೂ ಒಂದು ಮದುವೆ ಖಂಡಿತವಾಗಿ ಫಿಕ್ಸ್ ಮಾಡಿ 1 ಲಕ್ಷ ನಾವು ಕುಟುಂಬದಲ್ಲಿ ಕೊಡ್ತಾ ಇದ್ದೇವೆ. ಏಕೆಂದ್ರೆ ಮಸೀದಿಯಲ್ಲಿ ಪಾವತೆ ಬೆಂಡ ಮಂಗಿಲುಂಡು 10 ರೂಪಾಯಿ ಭಿಕ್ಷೆ ಬೇಡೋಕ್ಕಿಂತ ಮೊದಲು ನಾವು ಇಲ್ಲಿ ಕುಟುಂಬದವರು ನಾವು ಕೂಲಿ ವ್ಯಾಪಾರ ಮಾಡಿಕೊಂಡಾದ್ರೂ ಕೂಡ ಒಂದು 100 ರೂಪಾಯಿ ಕೊಟ್ಟು ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇವೆ. ಆದ್ರೂ ಕೂಡ ನಿಮ್ಮ ಹತ್ರ ಕೈ ಬೇಡಲಿಕ್ಕೆ ಬಂದ್ರೆ ನಮ್ಮಂತವರು 100 ಜನ ಬರ್ಬೋದು. ನಾವು ನೆನೆಸ್ತೇವೆ ಮಾನ್ಯ ಸಚಿವರು ಇಷ್ಟು ಕೊಡ್ತಾರೆ ಅಂತೇಳಿ. ಇಷ್ಟು ಕೊಡುವಾಗ 100 ಜನ ಬರುವಾಗ ಅಲ್ಲಿ ರೂಪಾಯಿ 2 ಲಕ್ಷ ಆಯ್ತು. ಅದು ಬೇಡ, ಖಂಡಿತವಾಗಿ ನಾವು ಇಂಥ ಕಾರ್ಯಕ್ರಮಕ್ಕೆ ಹೆಜ್ಜೆ ಹಾಕೋಣ ಅಂತೇಳಿ ಮೊದಲನೇ ಹೆಜ್ಜೆ ಎಂಕೆ ಮ್ಯಾರೇಜ್ ಫಂಡ್. ಇದು 2ನೇ ಹೆಜ್ಜೆ ಆಗಿದೆ. ಇದು 2ನೇ ಹೆಜ್ಜೆ ರಕ್ತದಾನದ ಶಿಬಿರ ಮೂಲಕ. ನಮ್ದು ಮತ್ತೊಂದು ಯೋಜನೆ ಜಾರಿಯಲ್ಲಿದೆ. ಇನ್ಶಾಲ್ಲ ಬರುವ ತಿಂಗಳಲ್ಲಿ 3ನೇ ಹೆಜ್ಜೆ ಏನಂದ್ರೆ ನಮ್ಮ ಕುಟುಂಬದಲ್ಲಿ 8 ನಮ್ಮ ತಾಯಿಗೆ ಅಕ್ಕ ತಂಗಿಯರಿದ್ದಾರೆ. 3ನೇ ಯೋಜನೆ ಏನಂದ್ರೆ ಹುಂಬರಕ್ಕೆ ಕಲಿಸುವಂತ ಒಂದು ಕೆಲಸವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಆ ಒಂದು ಹುಂಬರ ಕಾರ್ಯಕ್ರಮಕ್ಕೆ ಏನಂತ ಹೇಳಿದ್ರೆ ಹೊರಗಿನ ಯಾರ 1 ರೂಪಾಯಿ ನಾವು ಭಿಕ್ಷೆ ಖಂಡಿತವಾಗಿ ಬೇಡುವುದಿಲ್ಲ. ಮದುವೆಗೆ ಏನಾದ್ರೂ ನಮ್ಗೆ ಮಾನ್ಯ ಸಚಿವರಾಗಲಿ ಯಾರಾದ್ರೂ ಸಹಕಾರ ಮಾಡಿದ್ರೆ ನಮ್ಮ ಕುಟುಂಬಕ್ಕೆ ನಾವು ಅದನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಈ ಹುಂಬರಕ್ಕೆ ನಾವು ಒಂದು ಫಂಡ್ ಇಟ್ಟಿದ್ದೇವೆ. ಏಕೆಂದ್ರೆ ತಿಂಗಳಿಗೆ 2,000 ರೂಪಾಯಿ ಒಂದು
ಶಿವೋರ್ದಿ ಅಂತ ಹೇಳಿ 20 ನಾವೊಂದು ಚೀಟಿ ತಗೊಳ್ತಾ ಇದ್ದೇವೆ. ಅದರಲ್ಲಿ ಅದರಲ್ಲಿ ಜಮಾ ಆದಂತ 40,000 ರೂಪಾಯಿಯಲ್ಲಿ ಅದಕ್ಕೆ 20,000 ಸೇರಿಸಿಕೊಂಡು ಈ ವರ್ಷದಲ್ಲಿ ಆರಂಭಿಕ ಯೋಜನೆ ನಮ್ದು 3ನೇ ಯೋಜನೆ ಉಮ್ರಕ್ಕೆ ಕಲಿಸುವಂತ ಒಂದು ಕೆಲಸವಾಗಿದೆ ಮಾನ್ಯ ಸಚಿವರೇ ಮಾಜಿ. ಆದರೂ ಕೂಡ ಆ ಯೋಜನೆ ನಾವು ಮುಂದೆ ಜಾರಿಯಲ್ಲಿದ್ದೇವೆ. ಇದು 3ನೇ ಯೋಜನೆಗೆ ನಾವು ಅದು ಕೂಡ ಕೈ ಹಾಕ್ತಾ ಇದ್ದೇವೆ. ನಂತರ ನಿಮ್ಮೆಲ್ಲ ಸಹಕಾರ ನಮ್ಗೆ ಅತಿ ಅಗತ್ಯವಿದೆ. ನಮ್ಗೆ ಏನಂದ್ರೆ ನಮ್ಮ ಒಂದು ಸಂಸ್ಥೆಗೆ ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ. ಖಂಡಿತವಾಗಿ ನಿಮ್ಮ ಸಹಕಾರ ಇದ್ರೆ ನಾವು ಯಾವತ್ತೂ ಮುಂದೆ ಹೋಗ್ತೇವೆ ಅಂತ ಹೇಳಿ ಭರವಸೆಯನ್ನ ಕೊಡ್ತಾ ಇದ್ದೇವೆ. KMC ಬ್ಲಡ್ ಬ್ಯಾಂಕ್ ಮಂಗಳೂರು ಸಹಯೋಗದಲ್ಲಿ ಕೌಟುಂಬಿಕ ರಕ್ತದಾನ ಶಿಬಿರ, ಅದಲ್ಲದೆ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಇವರ ಒಂದು 22 ವರ್ಷದ ಯುವಕ, ಅಂದ್ರೆ 22 ವರ್ಷದ ಯುವಕ ಯಾರಂತ ಹೇಳಿದ್ರೆ ನಾವು ಕರೀತಾ ಇದ್ದೇವೆ ನಮ್ಮ ಭಾಷೆಯಲ್ಲಿ ಪೂಕಾಕ. ಅವರ ಮಗ ಅಂದ್ರೆ ನಮ್ಮ 8 ಅಕ್ಕ ತಂಗಿಯರಿಗೆ ಅವರ ಒಬ್ಬ ಮಗ ಇವತ್ತು 22 ವರ್ಷದಲ್ಲಿ ಒಂದು ನಿರ್ದೇಶಕರಾಗುವುದಾದ್ರೆ ಬಹಳ ದೊಡ್ಡ ಮಟ್ಟಿನ ವಿಚಾರವಾಗಿರ್ತದೆ. ಸರ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ 22 ವರ್ಷದ ಒಬ್ಬ ಯುವಕ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಏಕೆಂದ್ರೆ ಅವನ ಸೋಷಿಯಲ್ ವರ್ಕ್ ಏನಂತ ನೋಡಿದ್ರೆ ನಿಮ್ಗೆ ಕೂಡ ಖುಷಿ ಆಗ್ಬಹುದು. 24 ಗಂಟೆಯಲ್ಲಿ ಬರೀ ನಮ್ಮ ದೇಶದ ಪ್ರಧಾನಿ ಬರೀ 3 ಗಂಟೆ ಮಲಗ್ತಾರೆ, ಇವರು ಬರೀ 2 ಗಂಟೆ ಮಲಗ್ತಾರೆ ಅಂತೇಳಿ ನಾನು ಖಂಡಿತವಾಗಿ ಭರವಸೆ ಕೊಡ್ತೇನೆ. ಪ್ರತಿಯೊಂದು ಇವರ ಏನು ವಿಚಾರ ಅಂತ ಹೇಳಿದ್ರೆ ನನಗೆ ಅಲ್ಲಿ ಕೆಲಸ ಇದೆ. ಏನಪ್ಪ ನಿನಗೆ ಕೆಲಸ ಇರೋದು? ನನಗೆ ಸೋಷಿಯಲ್ ವರ್ಕ್ ಇದೆ, ಬ್ಲಡ್ ನ ಕೆಲಸ ಇದೆ, ಬ್ಲಡ್ ಹೆಲ್ಪ್ ಕೇರ್ ಇದೆ, ಮತ್ತೆ ನಮ್ಮ ಕುಟುಂಬದ ಲೆಕ್ಕಾಚಾರ ಇದೆ. ಇದೇ ವಿಚಾರ ಅಲ್ಲದೆ ಬೇರೆ ತಿನ್ನುವಂತ ವಿಚಾರ ಇಲ್ಲ, ಕೆಲಸ ಮಾಡುವಂತ ವಿಚಾರ ಇಲ್ಲ. ಸೋಷಿಯಲ್ ವರ್ಕ್ ಅಂದ್ರೆ ತುಂಬಾ ಪ್ರೀತಿ ಸರ್ ಅವರಿಗೆ. ಮುಂದೆ ಇವರ ಬಗ್ಗೆ ನಮ್ಮೆಲ್ಲರ ಶಾಸಕರಾದಂತ ಸನ್ಮಾನ್ಯ ಯುಟಿಗದ ಸರ್ ಅವರು ಒಂದೆರಡು ಮಾತನಾಡುವುದಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ಒಬ್ಬ ಪ್ರೀತಿ ವಿಶ್ವಾಸವಿಟ್ಟುಕೊಂಡು ನಮ್ಮ ಅಜ್ಜಿಗೆ ಒಬ್ಬ ಪ್ರೀತಿ ಯಾರಂತ ಕೇಳಿದ್ರೆ ಈ ಹಳೆಕಾಲ ಪ್ರದೇಶದಲ್ಲಿ ಒಬ್ಬ ನನಗೆ ನೀರು ಕೊಟ್ಟಿದ್ದಾನೆ, ಸಾಯುಗಿಂತ ಮುಂಚೆ ನೀರು ಕೊಟ್ಟ ಒಬ್ಬ ವ್ಯಕ್ತಿ ಅಂದ್ರೆ ಅದು ಜಾಕೀರ್ ಹುಸೇನ್ ಅಂತ ಹೇಳಿ. ಖಂಡಿತವಾಗಿ ಅವರು ಮರಣಕ್ಕಿಂತ ಮುಂಚೆ ಪ್ರತಿಯೊಬ್ಬ ಅವರ ಮಕ್ಕಳೊಂದಿಗೆ ಹೇಳಿದ್ದಾರೆ, ಜಾಕೀರ್ ಹುಸೇನ್ ಅವರನ್ನ ಮರೆಯಬೇಡ, ನನಗೆ ಸಾಯುಗಿಂತ ಮುಂಚೆ ನೀರು ಕೊಟ್ಟಂತ ಒಬ್ಬ ವ್ಯಕ್ತಿ. ಈ ಕಾರ್ಯಕ್ರಮವನ್ನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಮಾಜಿ ಸಚಿವರು ಇದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಈ ಕುಟುಂಬದ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಅವರಿಗೆ ಒಂದು ಮನವರಿಕೆ ಮಾಡಬೇಕಂತ ಅಭಿಲಾಷೆ ನಮ್ಮ ಕುಟುಂಬ ಸದಸ್ಯರಾದ ರಿಯಾಜ್ ರವರನ್ನ ಮುಂದೆ ಇಟ್ಟಿದ್ದಾರೆ. ಸುಮಾರು 30 ವರ್ಷಗಳ ಹಿಂದೆ ಈ ಕುಟುಂಬದಲ್ಲಿ ನಮ್ಮ ಹಿರಿಯ ಅವರು ತಾಯಿಯಾಗಿ ಈ ಕುಟುಂಬದ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನು ಹೊತ್ತ ಒಂದು ಬಡ ಕುಟುಂಬದ ಮಹಿಳೆ. ಅವರಿಗೆ 8 ಮಂದಿ ಹೆಣ್ಣು ಮಕ್ಕಳು ಮತ್ತು 1 ಗಂಡು ಮಗು MK ಹಂಜಾ. ಒಂದು ಕಷ್ಟ ಜೀವನ ಅಂದ್ರೆ ಹೇಗಿತ್ತಂದ್ರೆ ಅದನ್ನು ನೋಡಿದವರಿಗೆ ಸಹಿಸಲಿಕ್ಕೂ ಕೂಡ ಸಾಧ್ಯವಿರಲಿಲ್ಲ. ಯಾಕೆಂದ್ರೆ ಎಲ್ಲ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಈ ಕುಟುಂಬವನ್ನು ಪಾಲನೆ ಮಾಡಬೇಕು, ಅದಕ್ಕೆ ಮದುವೆ ಮಾಡಲಿಕ್ಕೆ ಒಂದು ಒಳ್ಳೆಯ ವರ ಹುಡುಕಬೇಕು, ಎಲ್ಲ ಒಂದು ಜವಾಬ್ದಾರಿ ಅವರ ತಲೆ ಮೇಲೆ ಇದ್ದಾಗ ಈ ಊರಿನಲ್ಲಿ ಒಂದು ಯಾರು ಕೂಡ ಒಬ್ಬ ಗಂಡಸು ಕೂಡ ಮಾಡದಂತಹ ಒಂದು ದೊಡ್ಡ ಸಾಧನೆ ಮರ್ಹೂಮ್ ಅವ್ವಮ್ಮ ಮಾಡಿದ್ದು ನನಗೆ ಈಗಲೂ ಕೂಡ ನೆನಪಿದೆ. ಅವರ ಮಾತುಗಾರಿಕೆ, ಅವರ ಒಂದು ನಿಯತ್, ಅವರ ಕುಟುಂಬ ನಿರ್ವಹಣೆಯಲ್ಲಿ ಅವರು ಕೈಗೊಂಡಂತಹ ಒಂದು ಪಾತ್ರ, ಇದನ್ನೆಲ್ಲ ನೆನೆಸುವಾಗ ಈಗಲೂ ಕೂಡ ಮೈ ಜುಮ್ಮೆನಿಸ್ತಾ ಇದೆ. ಅಂತಹ ಒಂದು ಧೀರ ಮಹಿಳೆ. ಅವರ ಬಳಿ ಇಷ್ಟು ದೊಡ್ಡ ಕುಟುಂಬ ಅವರ ಕೈಯಲ್ಲಿ ಇದ್ರೂ ಕೂಡ ಆ ಕುಟುಂಬದಲ್ಲಿ ಎಷ್ಟೇ ಸಮಸ್ಯೆಗಳು ಇದ್ರೂ ಕೂಡ ಯಾರೊಂದಿಗೂ ನಿಷ್ಠರಾಗದೆ ಎಲ್ಲರಿಗೂ ಒಳ್ಳೆ ನಸೀಹತ್ ಹೇಳಿ ಸಮಾಧಾನ ಮಾಡಿ ಈ ಕುಟುಂಬವನ್ನು ಮುನ್ನಡೆಸಿ ಅವರ ಜೀವಿತ ಕಾಲದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳನ್ನು ಕೂಡ ಮದುವೆ ಮಾಡಿದ್ದಾರೆ. ಲಾಸ್ಟ್ ಒಂದು ಮಾತ್ರ ಬಾಕಿ ಅಲ್ಲ, ಇಬ್ಬರು ಬಾಕಿ ಎಲ್ಲ ಅವರ ನೇತೃತ್ವದಲ್ಲಿ ಮದುವೆ ಆಗಿದೆ. ಹಾಗಿರುವಾಗ ಮತ್ತೊಂದು ವಿಚಾರ ಅಂದ್ರೆ ಅವರ ನಿಯತ್ತು ಮತ್ತು ಅವರ ನಸೀಹತ್, ಈ ಎರಡು ಇವತ್ತಿನ ಹೆಂಗಸರಿಗೆ ಅದೊಂದು ಮಾದರಿ ಆಗಬೇಕಿತ್ತು. ಯಾಕಂದ್ರೆ ಅತ್ಯಂತ ಬಡ ಕುಟುಂಬ. ಇವರ ಹೇಳಿಕೆಯಲ್ಲಿ ಒಂದೊಂದು ಊಟಕ್ಕೂ ಕೂಡ ತಾತ್ಪರವಾಗಿರುವಂತಹ ಕಾಲದಲ್ಲಿ ಅವರ ಆ ಸ್ಥೈರ್ಯ, ಅವರು ಈ ಕುಟುಂಬವನ್ನು ಮುನ್ನಡೆಸಿದಂತ ಆ ಒಂದು ಧೀರತೆ, ಅದು ಈಗಿನ ನಿಮ್ಮ ಮಕ್ಕಳಿಗೆ ಗೊತ್ತಿರಲಿಲ್ಲ. ಈಗ ನೀವೆಲ್ಲ ಹುಲ್ಲಿಗಳಿದ್ದೀರಿ, ಕಲ್ಲಿಗಳಿದ್ದೀರಿ, ಆದ್ರೆ ಅವರ ಆ ತ್ಯಾಗವನ್ನು ಯಾವಾಗ ಕೂಡ ಮರಿಬಾರದು. ಅದಕ್ಕೆ ಹೆಗಲು ಕೊಡಲು ಮರ್ಹೂಮ್ ಮೊಹಮ್ಮದ್ ಅಂದ್ರೆ ಅಬ್ದುಲ್ ರಹಮಾನ್ ಅವರ ದೊಡ್ಡ ಮಾವ, ಅಂದ್ರೆ ಅವಮ್ಮರವರ ಹಿರಿಮಗಳ ಗಂಡ ಅವರು ನನಗೆ ದೊಡ್ಡಪ್ಪಾಗ್ತಾರೆ. ಅವರ ಮಗಳನ್ನು ಅಬ್ದುಲ್ ರಹಮಾನ್ ಆಗಿದ್ದಾರೆ.
ಅವರದೊಂದು ನೇತೃತ್ವ ಅಂದ್ರೆ ಕಾಂಬಿನೇಷನ್ ಹೇಳ್ತಾರಲ್ಲ, ಅವ್ವಮ್ಮರವರ ಏನು ನಿರ್ಧಾರ ಇದೆ, ಹಂಸರವರ ತಾಯಿ ಏನಾದ್ರೂ ಒಂದು ನಿರ್ಧಾರ ಮಾಡಿದ್ರೆ ಅದಕ್ಕೆ ಒಂದು ಸಹಕಾರ ಕೊಡುವುದು ಇವರು, ಈ ಒಂದು ಹಿರಿಯ ಅಳಿಯ ಮರ್ಮಣ ಅಂತ ಹೇಳಿ. ಹಾಗೆ ಆ ಒಂದು ಸಮ್ಮಿಲನ, ಆ ಕುಟುಂಬದಲ್ಲಿ ಎಲ್ಲಾ ಸಮಸ್ಯೆಗಳು, ಆ ಹೆಣ್ಮಕ್ಕಳ ಮದುವೆ ಆಗುವುದು, ಹೆಣ್ಮಕ್ಕಳಿಗೆ ಒಂದು ಒಳ್ಳೆ ಒಳ್ಳೆ ಗಂಡು ಮಕ್ಕಳನ್ನು ಹುಡುಕುವುದು. ಈಗ ಅಬ್ದುಲ್ ರಹಮಾನ್ BS ಕರೀಂ ಇದ್ದಾರೆ, ತುಂಬಾ ಜನರಿದ್ದಾರೆ. ಅಂದ್ರೆ ಎಲ್ಲಾ ಕುಟುಂಬದಲ್ಲಿ ಬಂದಂತ ಯಾರು ಕೂಡ ಇದರಲ್ಲಿ ಶ್ರೀಮಂತರಲ್ಲ. ಆದ್ರೆ ಈಗ ಇವರೊಟ್ಟಿಗೆ ಸೇರಿ ಅವರು ಶ್ರೀಮಂತರಾದ್ರು, ಇವರು ಶ್ರೀಮಂತರಾದ್ರು ಮನಸ್ಸಿನಲ್ಲಿ ಅಂತ ಒಂದು ಕುಟುಂಬ ಒಂದು ಒಳ್ಳೆ ಒಳ್ಳೆ ಯೋಜನೆಗಳನ್ನು ಹಾಕುವಾಗ ಈ ಕುಟುಂಬದ ಒಂದು ಹಿಡಿತದಲ್ಲಿ ಇಡಬೇಕು ಅಂತ ಹೇಳಿ ನಮ್ಮ ಅಬ್ದುಲ್ ರಹಮಾನ್ ರವರು ಒಂದು ಯೋಚನೆ ಮಾಡಿದ್ರು. ಇದೆಲ್ಲ ನಾವು ದೂರದಲ್ಲಿದ್ದೇವೆ, ದೊಡ್ಡ ನಮ್ಮ ಕುಟುಂಬ ಒಂದು ಇದರಲ್ಲಿ ಬರಬೇಕು, ಒಂದು ಒಗ್ಗಟ್ಟಿನಲ್ಲಿ ಬರ್ಬೇಕಂತಾದ್ರೆ ಅದಕ್ಕೆ ಒಂದು ಟ್ರಸ್ಟ್ ಮಾಡಬೇಕು. ಒಂದು ಸ್ವಲ್ಪ ವಿಚಾರ ಮಾತಾಡಿದಾಗ ಪ್ರಾರಂಭಿಕವಾಗಿ ನಾವು ಈ ಕುಟುಂಬದಲ್ಲಿ ಒಂದು ಸ್ಟಾರ್ಟಿಂಗ್ ಮಾಡಿದ್ದು ಸ್ವಾತಂತ್ರ್ಯ ಉತ್ಸವ ಅಲ್ಲ, ಸ್ವಾತಂತ್ರ್ಯ ಉತ್ಸವದೊಂದಿಗೆ ಈ ಕುಟುಂಬವನ್ನು ಒಂದು ಒಗ್ಗಟ್ಟು ಮಾಡಿ ಅದರ ನಂತರ MK ಮ್ಯಾರೇಜ್ ಫಂಡ್ ಅಂತ ಮಾಡಿದ್ರು. ಅದರ ನಂತರ ಈಗ ಬ್ಲಡ್ ಕ್ಯಾಂಪ್, ಈಗ ರಿಯಾಜ್ ಹೇಳಿದಾಗೆ ಇನ್ನು ಉಮ್ರಾ ಕ್ಯಾಂಪ್, ಹಾಗೆ ಒಳ್ಳೆ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನೆಲ್ಲ ನೀವು ಮಾಡುವುದು ನೋಡಿದ್ರೆ ಇದು ಈ ರಾಜ್ಯಕ್ಕೆ ಒಂದು ಮಾದರಿ ಕುಟುಂಬವಾಗಿ ಇನ್ಶಾಅಲ್ಲಾ ಇದೊಂದು ಪರಿಣಾಮ. ಅವರು ಎಲ್ಲಾದ್ರೂ ಒಂದು ಕೌಟುಂಬಿಕ ವಿಚಾರದಲ್ಲಿ ಮಾತಾಡುವಾಗ ಯಾವಾಗಲೂ ಈ MK ಫ್ಯಾಮಿಲಿ ಅವರನ್ನು ಉದಾಹರಣೆಗೆ ತಗೊಳ್ಳುವುದು ಗ್ಯಾರಂಟಿ ಅಂತ ನಾನು ಅನಿಸ್ತಾ ಇದ್ದೇನೆ. ಮತ್ತೊಂದು ವಿಚಾರ ಅಂದ್ರೆ ಈಗ ನಮ್ಮ ಉಳ್ಳಾಳದಲ್ಲಿ ಅಲ್ಲಲ್ಲಿ ಕೂಡ ಮಾದಕ ವ್ಯಸನದ ಒಂದು ದೊಡ್ಡ ಜಾಲನೆ ಇದೆ. ಇಷ್ಟು ದೊಡ್ಡ ಫ್ಯಾಮಿಲಿಯಲ್ಲಿ ಸುಮಾರು ಈ 400 ಯುವಕರಲ್ಲಿ ಯಾರಾದ್ರೂ ಒಬ್ಬರು ಕೂಡ ಇಂಥ ಒಂದು ಗಾಂಜಾ ಹಿಡಿಯುವವನು, ಇಂಥ ಒಬ್ಬ ಭಂಗಿ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ದೊಡ್ಡ ಗ್ರೇಟ್ ಅದಾಗಿದೆ. ಯಾಕಂದ್ರೆ ಈಗ ಇವರಲ್ಲಿ ಹೆಚ್ಚಿನವರು ಕಡಪ ಪ್ರದೇಶದಲ್ಲಿದ್ದಾರೆ, ಮುಖಚೇರಿ ಭಾಗದಲ್ಲಿದ್ದಾರೆ. ಅಲ್ಲೇ ದೊಡ್ಡ ಒಂದು ಸಮಸ್ಯೆ ಇದ್ರು ಕೂಡ, ಈ ಮಾದಕ ಜಾಲದ ಸಮಸ್ಯೆ ಇದ್ರು ಕೂಡ ಅದಕ್ಕೆ ಅದರ ಹತ್ತಿರ ಕೂಡ ಸುಳಿಯದೆ ಒಂದು ಮಾದರಿಯಾಗಿ ಜೀವಿಸುವಂತ ಒಂದು ಕುಟುಂಬ. ಅಲ್ಲಾಹನು ಇದಕ್ಕೆ ಬರ್ಕತ್ ನೀಡಲಿ. ಮತ್ತು ಇವರಿಂದ ಈ ಕುಟುಂಬದಿಂದ ಒಂದು ಪ್ರಯೋಜನ ಈ ಸಮಾಜಕ್ಕೂ ಸಿಗಲಿ, ಅವರ ಕುಟುಂಬಕ್ಕೂ ಸಿಗಲಿ. ಮತ್ತೊಂದು ವಿಚಾರ, ಈಗ ಉಮ್ರಾದ ವಿಚಾರ ಹೇಳಿದ್ದೀರಿ. ಈ ಉಮ್ರಾ ಎಂಬುದು ಈಗ ಅವರು ಒಂದು ಸೋಡ್ದಿ ಹಾಕಿ ಒಂದು ವರ್ಷಕ್ಕೆ ಒಬ್ಬರನ್ನು ಹೆಂಗಸರನ್ನು ಮಾತ್ರ ಅವರ ಒಂದು ಉಮ್ರಕ್ಕೆ ಕಳಿಸುವಂತಹ ಯೋಜನೆ. ಇದನ್ನೆಲ್ಲ ಎಣಿಸುವಾಗ ಉಂಟಲ್ಲ ಒಂದು ಆಶ್ಚರ್ಯ ಆಗ್ತದೆ. ಅಂದ್ರೆ ಒಂದು ದೊಡ್ಡ ವಿದ್ಯಾಭ್ಯಾಸ ಕ್ವಾಲಿಫಿಕೇಶನ್ ಏನು ಇಲ್ಲದಿದ್ರು ಕೂಡ ಇಂಥ ಒಂದು ಐಡಿಯಾ ಅವರಿಗೆಲ್ಲ ಬರ್ತದಲ್ಲ, ಆ ಐಡಿಯಾದ ಮೂಲಕ ಒಂದು ಒಳ್ಳೆಯ ಕಾರ್ಯ ಮಾಡ್ತಾರಲ್ಲ, ಇದಾಗಿದೆ ಒಂದು ಮಾದರಿ ಕುಟುಂಬ. ಇಂಥ ಕುಟುಂಬ ಬೆಳಿಬೇಕು, ಅದಕ್ಕೆ ನಮ್ಮ ಎಲ್ಲರೂ ನಾವು ಅದಕ್ಕೆ ಪ್ರತಿ ಸಂದರ್ಭದಲ್ಲೂ ಕೂಡ ಅದಕ್ಕೆ ಸಹಕಾರ ನೀಡಬೇಕು, ದುವಾ ಮಾಡಬೇಕು ಅಂತ ಹೇಳಿ ನನ್ನ ಭಾಷಣವನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮತ್ತೆ ಕೊನೆಗೆ ನಮ್ಮ ತೀರೋದ ಹವ್ವಮ್ಮ ಮತ್ತೆ ಮೊಹಮ್ಮದ್ ರವರು, ನಮ್ಮ ಹಂಸರವರ ತಂದೆ, ಅಲ್ಲಾಹ್ ಅವರಿಗೆ ಮಗ್ಫಿರತ್ ಮತ್ತು ಮರ್ಹಮತ್ ನೀಡಲಿ. ಇಂಥ ಒಂದು ಕುಟುಂಬವನ್ನು ಅವರು ಈಗ ಕಣ್ಣು ತುಂಬ ನೋಡಬೇಕಿತ್ತು. ಆದ್ರೂ ಕೂಡ ಅವರಿಗೆ ಇದರ ಎಲ್ಲ ಪ್ರತಿಫಲಗಳು ಅವರಿಗೆ ಲಭಿಸಲಿ ಎಂದು ನಾನು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. MK ಫ್ಯಾಮಿಲಿ ಗ್ರೂಪಿನ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ, MK ಮ್ಯಾರೇಜ್ ಫಂಡ್ ನ ಅಧ್ಯಕ್ಷ ಸದಸ್ಯರಿಗೂ, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಬ್ಲಡ್ ಹೆಲ್ತ್ ಕೇರ್ ಎಲ್ಲ ನಮ್ಮ ನಿರ್ದೇಶಕ ಮತ್ತು ವಾಲಂಟಿಯರ್ ಮಿತ್ರರಿಗೂ ಮತ್ತು ಬಹುಶಃ ಇವರವರಿಗೂ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ಇವತ್ತು ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮ ಜೊತೆಯಲ್ಲಿ ಈ ರೀತಿಯ ಒಂದು ಕೌಟುಂಬಿಕ ಒಂದು ರಕ್ತದಾನ ಶಿಬಿರ ಮಾಡಿಕೊಂಡು ಭವಿಷ್ಯದಲ್ಲಿ ಸಮಾಜದ ಎಲ್ಲ ಕುಟುಂಬಗಳಿಗೆ ಒಂದು ಮಾದರಿಯಾದ ಒಂದು ಕಾರ್ಯಕ್ರಮ ತಾವು ಇವತ್ತು ಹಮ್ಮಿಕೊಂಡಿದ್ದೀರಿ. ಒಂದು ಪ್ರೇರಣಾ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಸಂತೋಷ ನಾನು ಭಾಗವಹಿಸಿಕೊಂಡು ಇಚ್ಛಿಸ್ತೇನೆ. ಬಹುಶಃ ಬ್ಲಡ್ ಬ್ಯಾಂಕ್ ಕೇರ್ಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಈಗಾಗಲೇ ಈ ರಾಜ್ಯದ ಉದ್ದಗಲ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಎಲ್ಲಾ ಪ್ರದೇಶದಲ್ಲಿ ಯುವಕರನ್ನು ಸಂಘಟಿಸುವ ಮೂಲಕ ಬಹುಶಃ ಆ ಪ್ರದೇಶದಲ್ಲಿ ಈ ರೀತಿಯ ಕ್ಯಾಂಪ್ ಅನ್ನು ಪ್ರಾರಂಭ ಮಾಡಿಕೊಂಡು ಬಹಳಷ್ಟು ಜೀವಗಳು ಉಳಿಸ್ಲಿಕ್ಕೆ ಇವತ್ತು ಆ ಪಡುವಂತ ಶ್ರಮ ಖಂಡಿತವಾಗಿ ಮೆಚ್ಚುವಂಥದ್ದು. ನಿಮ್ಮ ಕೆಲಸ ಕೂಡ ಮುಂದಕ್ಕೆ ಹೋಗುವಂತ ಅವಕಾಶ ಆಗಲಿ. ಸನ್ಮಿತ್ರ ಅಂತ ಜಾಕಿರ್ ಹುಸೇನ್ ಅವರು ಈಗಾಗಲೇ ಹಲವಾರು ಬೇರೆ ಬೇರೆ ವಿಚಾರ ಇವತ್ತು
ಹೇಳಿದ್ದಾರೆ. ನಾನು ಒಂದೇ ಮಾತು ಹೇಳುದಿಷ್ಟೇ, ಕುಟುಂಬ ಇವತ್ತು ಅತ್ಯುತ್ತಮ ಸಂತೋಷದಿಂದ ಇರಬೇಕಾದ್ರೆ ಕುಟುಂಬ ಪರಸ್ಪರ ಒಬ್ಬರೊಬ್ಬರ ಆ ಸೋದರ ಪ್ರೀತಿ ವಿಶ್ವಾಸ. ಒಂದು ಕುಟುಂಬದಲ್ಲಿ ಬಹುಶಃ ಕೆಲವರು ಶ್ರೀಮಂತರು ಇರ್ಬೋದು, ಕೆಲವರು ಬಡವರು ಇರ್ಬೋದು. ಒಂದು ಕುಟುಂಬದಲ್ಲಿ ಕೆಲವು ಕಲ್ತಿರ್ಬೋದು, ಕೆಲವು ಕಲಿಯದಿರ್ಬೋದು. ಒಂದು ಕುಟುಂಬದಲ್ಲಿ ವಯಸ್ಸಾದವರು ಇರ್ಬೋದು, ಯುವಕರು ಇರ್ಬೋದು. ಒಂದು ಕುಟುಂಬದಲ್ಲಿ ಒಳ್ಳೆಯರು ಇರ್ಬೋದು, ಸ್ವಲ್ಪ ಉಪದ್ರ ಮಾಡಿರ್ಬೋದು. ಅದು ಎಲ್ಲವೂ ಕೂಡ ಸರಿದೂಗಿಸಿಕೊಂಡು ಸರಿಯಾದ ದಾರಿಗೆ ಬಂದು ಒಂದು ಕುಟುಂಬ ಎಂಬ ಹೆಸರನ್ನು ಗೌರವವನ್ನು ಉಳಿಸುವಂತ ಕೆಲಸ ಆಗ್ಬೇಕಾದ್ರೆ MB ಮತ್ತು MK ಮ್ಯಾರೇಜ್ ಫಂಡ್ ಸಂಸ್ಥೆಯನ್ನು ಮಾಡಿದೆ. ಆ ಕೆಲಸ ಇವತ್ತು ಪ್ರತಿಯೊಬ್ಬ ಅತಿಯಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ಹಿರಿಯರ ಹೆಸರನ್ನು ಉಳಿಸಿಕೊಂಡು ಮುಂದೆ ತೆಕ್ಕೊಂಡು ಹೋಗುವುದೇ ದೊಡ್ಡ ಒಂದು ವಿಶೇಷವಾದ ಪ್ರತಿಯೊಬ್ಬರು ಕೂಡ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಇದರಲ್ಲಿ ಬಹುಶಃ ನನಗೆ ಹಿಂದೆ ನಮ್ಮ ರೆಹಮಾನಕ್ಕರ್ ಬಂದು ಈ ಮ್ಯಾರೇಜ್ ಫಂಡ್ ಬಂದು ಹೇಳಿದಾಗ ನನಗೆ ಅತ್ಯಂತ ಸಂತೋಷ, ಬಹಳ ಉತ್ತಮವಾದ ಕಾರ್ಯಕ್ರಮ. ಹಂಸಾಕರ್ ಮೊನ್ನೆ ಮತ್ತು ರೆಹಮಾನಕ್ಕರ್ ಈ ಒಂದು ಕಾರ್ಯಕ್ರಮ ಬಗ್ಗೆ ಕೂಡ ಹೇಳಿದ ಸಂದರ್ಭದಲ್ಲಿ ಮತ್ತಷ್ಟು ಸಂತೋಷ ಇವತ್ತಾಗಿದೆ. ಬಹುಶಃ ಹಂಸಾಕರ್ ನನಗೆ ಅತ್ಯಂತ ಆತ್ಮೀಯರು, ಪರಿಚಿತರು. ನಾನು ಬಾಲಸಭಾ ಫಸ್ಟ್ ಟೈಮ್ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಅವರೆಲ್ಲ ಬೇರೆ ಬೇರೆ ಮಾತುಗಳನ್ನು ಕೇಳಿ ಆಗಲೇ ನಾನು ಅವರನ್ನು ಹೇಳ್ತಿದ್ದೆ, ನೀವು ದೊಡ್ಡ ಒಂದು ಜನ ಆಗ್ತಿರೋದು ಗ್ಯಾರಂಟಿ. ಯಾಕಂತ ಹೇಳಿದೆ, ಬಹಳ ಸಮಾಧಾನದಿಂದ ಮಾತಾಡಿಕೊಂಡು ಬೇರೆ ಬೇರೆ ವಿಚಾರ ಹಮ್ಮಿಕೊಂಡು ಆ ಒಂದು ವ್ಯಕ್ತಿತ್ವ ಇವತ್ತು ಈ ಸ್ಥಾನಕ್ಕೆ ಬಂದು ನಿಲ್ಲಿಸಿ. ಇವತ್ತು ಬಹುಶಃ ನಾನು ಯಾಕೆ ಹಂಸಾಕ ಒಂದು ಮಾದರಿ ಅಂತ ಹೇಳುವಂತ ಇಚ್ಛಿಸಿದೆ, ಒಂದು ಸಣ್ಣತಿಂದ ಬಂದು ದೊಡ್ಡ ಸ್ಥಾನಕ್ಕೆ ಬಂದು ನಿಲ್ಬೇಕಾದ್ರೆ ಅವರ ಜೀವದಿಂದ ಅವರಾದದಲ್ಲ, ಗಟ್ಟಿಮುಟ್ಟಿಂದ ಆದದಲ್ಲ, ಅಥವಾ ಅವರ ಶಿಕ್ಷಣದಿಂದ ಆದಂತ ಅಲ್ಲ, ಅಥವಾ ಜೋರು ಮಾಡಿದಂಥದ್ದು ಕೂಡ ಅಲ್ಲ, ಅಥವಾ ಯಾರ ದಬ್ಬಾಳಿಕೆ ಎದುರಿಸಿ ಮಾಡಿ ಕೂಡ ಅಲ್ಲ, ಇನ್ನೊಬ್ಬರು ಟೀಕೆ ಮಾಡಿ ಕೂಡ ಅಲ್ಲ. ಇವತ್ತು ಹಂಸಾ ಅವರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವರ ಸ್ವಭಾವ ಅವ್ರನ್ನ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಎಷ್ಟೇ ವಿಚಾರ ಇದ್ರೂ ಕೂಡ ಒಬ್ಬನ ಸ್ವಭಾವ ಒಂದು ಹಂತಕ್ಕೆ ತಗೊಂಡು ಹೋಗ್ತದೆ ಅಂತ ಹೇಳಲಿಕ್ಕೆ ಅದು ಬಹುಶಃ ಇವರು ನಾನು ಬಹಳಷ್ಟು ಬೇರೆ ಕಡೆ ಎಲ್ಲರಿಗೂ ಹೇಳಿದ್ದೇನೆ, ಇವರು ಅದಕ್ಕೆ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ನಾನು ಬಹುಶಃ ಅವರು ಯಾವುದೇ ಹಂತದ ಸಂದರ್ಭದಲ್ಲಿ ಅವ್ರು ಯಾವ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಮತ್ತೆ ಗೊತ್ತಾಗೋದು ಇದ್ದಾರೆ ಅಂತ ಹೇಳಿ. ಅದು ನಾನು ಅದರಲ್ಲಿದ್ದೇನೆ ಯಾರಿಗೆ ಕೂಡ ತೋರಿಕೊಡುವಂತ ವಿಚಾರವೇ ಇಲ್ಲ. ಮತ್ತೆ ಬೇರೆ ಇವರು ಇದರಲ್ಲಿ ಕೊಡಿದ್ದಾರೆ ಅಂತ ಹೇಳಿ ಗೊತ್ತಾಗುವಂತ ಒಂದು ಯಾಕಂತ ಹೇಳಿದೆ, ಇದೇ ನಮ್ಮ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅವರ ಕಡೆಯ ಒಂದು ಸಂದೇಶ ಕೂಡ. ನಾನು ಬಹುಶಃ ದಾಸರನ್ನ ಪರಿಣಿತ ಅಲ್ಲದಿದ್ದು ಕೂಡ ಕೆಲವು ಸಂದೇಶ ಓದುವಂತ ಸಂದರ್ಭದಲ್ಲಿ ಕಡೆಯ ಸಂದೇಶ ಏನಿತ್ತು ಅಂತ ಹೇಳಿದ್ರೆ, ಬಹುಶಃ ಇವತ್ತು ನಾವು ನಮಗೆ ಪ್ರಮುಖವಾಗಿ ನಮ್ಮ ಜೀವನದಲ್ಲಿ ನಮ್ಮ ನಮಾಜ್ ಜೊತೆಯಲ್ಲಿ ನಮ್ಮ ಸ್ವಭಾವ ಕೂಡ ಮುಖ್ಯ. ನಮಾಜ್ ನಾವು ಹೆಚ್ಚು ಕಮ್ಮಿ ಮಾಡದಿದ್ರೆ ಅಲ್ಲಾಹ್ ತಾಲನಿಗೆ ನಮ್ಮನ್ನು ಕ್ಷಮಿಸುವಂತ ಅಧಿಕಾರ ಇದೆ. ಕ್ಷಮಿಸಬಹುದು, ಕ್ಷಮಿಸದೇ ಇರಬಹುದು. ಅದು ನಮ್ಮ ಸ್ವಭಾವದಲ್ಲಿ ನಾವು ಒಬ್ಬನಿಗೆ ಉಪದ್ರ ಮಾಡಿದ್ರೆ ಮತ್ತೆ ಅವನೇ ಕ್ಷಮಿಸಬೇಕು ಹೊರತು ಅಲ್ಲಾಹ್ ನಮ್ಮನ್ನು ಕ್ಷಮಿಸುವಂತ ವಿಚಾರ ಅವನು ಕ್ಷಮಿಸುವ ತನಕ ಕ್ಷಮಿಸುವುದಿಲ್ಲ. ಅದು ನಮ್ಮ ಮಸಲತ್. ನಾವು ಒಬ್ಬರೊಬ್ಬರು ಹೇಗೆ ವ್ಯವಹರಿಸ್ತೇವೆ, ಒಬ್ಬರೊಬ್ಬರ ಜೊತೆ ನಾವು ಹೇಗೆ ನಮ್ಮ ಜೀವನ ನಡೆಸ್ಕೊಳ್ತೇವೆ, ಒಬ್ಬರೊಬ್ಬರ ನಾವು ಹೇಗೆ ನಮ್ಮ ಸ್ವಭಾವ ಬೆಳೆಸ್ತೇವೆ, ಅದು ಒಂದು ಪ್ರಮುಖವಾದ ಅಂಶವನ್ನು ಹೇಳುವಂತ ಒಂದು ಬಹಳ ಸ್ಪಷ್ಟವಾದ ಸಂದರ್ಭ. ಅಂತ ಒಂದು ಉತ್ತಮವಾದ ಒಂದು ಸ್ವಭಾವವೇ ಶಿವನನ್ನು ಇಷ್ಟು ದೊಡ್ಡ ಸ್ಥಾನಕ್ಕೆ ತಂದು ನಿಲ್ಲುವಂತ ವಿಚಾರ ಇವತ್ತು ಆಗಿದೆ. ಈ ಸ್ವಭಾವ ಬಹುಶಃ ಎಲ್ಲರಿಗೂ ಕೂಡ ಬರುವಂತ ಅವಕಾಶ ಆಗ್ಲಿ, ನಾವು ಕೂಡ ಮೇಗೂರಿಸಿಕೊಂಡು ಬರುವಂತ ವಿಚಾರ ಆಗ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವರು ಎಲ್ಲಿ ತಮ್ಮ ವ್ಯಾಪಾರ ಮಾಡ್ತಾರೆ ಅಲ್ಲೇ ಧನ್ಯವರು ಬಹಳ ಚೆನ್ನಾಗಿದ್ದುಕೊಂಡು ಇವ್ರಿಗೆ ಒಂದ ಗಡಿ ಕೊಟ್ರಿ, ಇವ್ರು ನೋಡಿ ಇನ್ನೊಂದ ಗಡಿ ಕೊಡುವಂತ ನೀನು ಮನೆಗೆ ಅವರಿಗೆ ಉತ್ತಮವಾದ ಜನ ಬೇಕಲ್ಲ, ಜನ ಸಿಗ್ಬೇಕಲ್ಲ ಇದರಲ್ಲಿ. ಆ ರೀತಿಯಲ್ಲಿ ಬಹುಶಃ ಅಷ್ಟು ಸಮಾಧಾನದಿಂದ, ಯಾಕಂದ್ರೆ ಯಾವುದೇ ಒಂದು ವ್ಯಾಪಾರದಲ್ಲಿ ಟೆನ್ಷನ್ ಇಲ್ಲದವ್ರು ಯಾರು ಇಲ್ಲ, ಎಲ್ಲರೂ ಕೂಡ ಸಮಸ್ಯೆ ಇರ್ತದೆ. ಆ ಸಮಸ್ಯೆ ಬಹಳ ತಾಳ್ಮೆಯಿಂದ ಬಹಳ ಸಮಾಧಾನದಿಂದ ಮುಂದೆ ತಗೊಂಡು ಹೋಗುವಂತ ಅವಕಾಶ. ನಾನು ಕೆಲವೊಮ್ಮೆ ರಿಯಾಜ್ ಕೂಡ ಹೇಳಿದ್ದೆ, ಇವರ ವಿಚಾರ ಸಂಬಂಧಪಟ್ಟ ಹಾಗೆ ಹೇಳಿದ್ದೆ. ಆದ್ರೆ ಈ ಕ್ಯಾಂಪ್ ಕೂಡ ಇವತ್ತು ಮಾದರಿ. ಬಹುಶಃ ಇವತ್ತು ನಮ್ಮ ರೆಹಮಾನಕ್ಕರ್ಲಿ ಇವರಿರ್ಲಿ ಹಂಸಾ ಇವರೆಲ್ಲ ನೇತೃತ್ವ ಇಡೀ ಕುಟುಂಬಕ್ಕೊಂದು ಅದು ಆರ್ಥಿಕ ಪರಿಸ್ಥಿತಿ ಉಂಟ. ನೆಕ್ಸ್ಟ್ ಕ್ವಶನ್, ಆರ್ಥಿಕ ದುಡ್ಡು ಉಂಟು, ಅದು ಬೇರೆ. ದೊಡ್ಡ ಗೌರವ ಬಂದಿದೆಲ್ಲ ಕುಟುಂಬಕ್ಕೆ, ಅದು ಇಂಪಾರ್ಟೆಂಟ್ ಅಲ್ಲ. ಆಯ್ತಾ, ದುಡ್ಡು ಆಗ್ಬೋದು, ಗೌರವ ಇಲ್ಲದಲ್ಲಿ ಕೂಡ ಆಗ್ಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆದ ಕಾರಣ ನಾನು ಕೂಡ ಹೇಳ್ತಾ ಇದ್ದೇನೆ, ನಾವು ಮಕ್ಕಳನ್ನು ಶ್ರೀಮಂತರಂತ ಬೆಳೆಸಿದ್ರೆ ಅವರು ಶ್ರೀಮಂತರಾಗ್ತಾರೆ. ನಾವು ಮಕ್ಕಳನ್ನು ಎಲ್ಲ ಜನ ಬೆಳೆಸಿದ್ರೆ ಅವರು ಮನುಷ್ಯರಾಗ್ತಾರೆ. ಸೊ ನಾವೆಲ್ಲರೂ ಕೂಡ ಮನುಷ್ಯರನ್ನಾಗಿ ಮಾಡುವಂತ ಅವಕಾಶ ಬಹುಶಃ ಇಂಥ ಕಾರ್ಯಕ್ರಮದಿಂದ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಕೆಲವು ಹಿರಿಯರು ಸೇರಿಕೊಂಡು ಮಾಡಿದ್ದಾರೆ. ಇದು ಯಾರು ನೋಡ್ತಾರೆ? ಸಣ್ಣ ಸಣ್ಣ ಮಕ್ಕಳು ಇದನ್ನು
ನೋಡ್ತಾರೆ. ಇವರ ಕುಟುಂಬದ ಸದಸ್ಯ ಅಲ್ಮಾಜರ್ ಅವರು ಈ ರೀತಿ ಎಲ್ಲರೂ ಅವರು ಅದನ್ನು ಬೇರೆ ಸಣ್ಣ ಸಣ್ಣ ಮಕ್ಕಳು ನೋಡಿಕೊಂಡು ಹೋಗ್ತಾರೆ. ಅವರ ಅದಕ್ಕೆ ಅನುಗುಣವಾಗಿ ಮುಂದೆ ಅವ್ರು ದೊಡ್ಡವರಾದಾಗ ಅದಕ್ಕೆ ಒಂದಿಬ್ಬರು ಅಂತದೇ ರೀತಿಯ ಬೇರೆ ಬೇರೆ ವಿನೂತನವಾದ ಹಮ್ಮಿಕೊಂಡು ಬರ್ತಾರೆ. ಅದನ್ನು ನೋಡಿ ಬೇರೆಯವರು ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಬದಲಾವಣೆ. ಈಗ ನಿಮ್ಮನ್ನು ನೋಡಿ ಬೇರೆ ಕುಟುಂಬದವರು ಪ್ರಾರಂಭ ಮಾಡಿದ್ರು, ಅವರನ್ನು ನೋಡಿ ಇನ್ನೊಂದು ಕುಟುಂಬದವರು ಸಾಧಾರಣವಾಗಿ ಎಲ್ಲ ಕೂಡ ಒಂದು ಅತ್ಯುತ್ತಮವಾದ ವಾತಾವರಣದ ನಿರ್ಮಾಣ ಆಗಲಿ ಖಂಡಿತವಾಗಿ ಸಾಧ್ಯ ಆಗ್ತದೆ. ಇದೊಂದು ಪ್ರೇರಣೆ ಶಕ್ತಿ ಆಗಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನನಗೆ ನನ್ನ ಮಿತ್ರರು ಯಾವಾಗಲೂ ಹಿರಿಯರು ಯಾವಾಗಲೂ ಕಥೆ ಇವತ್ತು ನೆನಪಾಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ಭಯಂಕರ ಹುಷಾರಂತೆ, ಬಹಳ ಹುಷಾರು, ಇಡೀ 20-30 ವರ್ಷ ಆಗ ಸ್ಟಾರ್ಟ್ ಮಾಡ್ತಾನಂತೆ. ಇಡೀ ವಿಶ್ವ ಸರಿ ಇಲ್ಲ, ನಾನು ವಿಶ್ವವನ್ನು ಸರಿಪಡಿಸ್ಬೇಕಂತ, ಇಡೀ ಭೂಲ ಸರಿ ಇಲ್ಲ ಅಂತ. ಸೊ ಇಡೀ 20 ರಿಂದ 30 ವರ್ಷ ತನಕ ಇವನು ವಿಶ್ವವನ್ನು ಸರಿಪಡಿಸಲು ಹೋಗ್ತಾನೆ, ಇಡೀ ದೇಶವನ್ನು 30 ವರ್ಷ ಗೊತ್ತಾಗ್ತದೆ ಇದು ವಿಶ್ವ ಅಲ್ಲ, ನನ್ನ ದೇಶ ಸರಿ ಇಲ್ಲ ಅಂತ. ಅದಕ್ಕೆ ಇಡೀ 30 ರಿಂದ 40 ವರ್ಷ ತನಕ ಇವನ ದೇಶವನ್ನು ಸರಿ ಮಾಡ್ಲಿಕ್ಕೆ ಹೊರ್ತಾನೆ. 40 ವರ್ಷ ಗೊತ್ತಾಗ್ತದಂತೆ ಇದು ದೇಶ ಅಲ್ಲ, ನನ್ನ ರಾಜ್ಯವೇ ಸರಿ ಇಲ್ಲ ಅಂತ. ಸೊ 40 ರಿಂದ 50 ವರ್ಷ ತನಕ ಇಡೀ ರಾಜ್ಯವನ್ನು ಸರಿ ಮಾಡ್ಲಿಕ್ಕೆ ಹೋಗ್ತಾನೆ. 50 ವರ್ಷ ಗೊತ್ತಾಗ್ತದೆ ಇದು ರಾಜ್ಯ ಅಲ್ಲ, ನನ್ನ ಜಿಲ್ಲೆ ಸರಿ ಇಲ್ಲ ಅಂತ. 50 ರಿಂದ 60 ವರ್ಷ ತನಕ ಇಡೀ ನಮ್ಮ ಜಿಲ್ಲೆಯನ್ನು ಸರಿಪಡಿಸಲಿಕ್ಕೆ ಹೋಗ್ತಾನೆ. 60 ವರ್ಷ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಇದು ಜಿಲ್ಲೆ ಅಲ್ಲ, ನನ್ನ ಮನೆ ಸರಿ ಇಲ್ಲ ಅಂತ. 60 ರಿಂದ 70 ವರ್ಷ ತನಕ ಸರಿ ಮಾಡಿಕೊಂಡು ಹೋಗೋ 70 ವರ್ಷ ಗೊತ್ತಾಗ್ತದಂತೆ ಇದು ಮನೆ ಇಲ್ಲ, ನಾನೇ ಸರಿ ಇಲ್ಲ ಅಂತ. 70 ಸತ್ತು ಹೋಗ್ತಾನೆ ಇಂಥ ಕಾರ್ಯ. ಸೊ ನಾವು ಕರೆಕ್ಟ್ ಆದ್ರೆ ನಮ್ಮ ಮನೆ ಸರಿ ಆಗ್ತದೆ, ಮನೆ ಸರಿ ಆದ್ರೆ ನಮ್ಮ ಕುಟುಂಬ ಸರಿ ಆಗ್ತದೆ, ಕುಟುಂಬ ಸರಿ ಆದ್ರೆ ನಮ್ಮ ಸಮಾಜ ಸರಿ ಆಗ್ತದೆ, ಸಮಾಜ ಆದ್ರೆ ಈ ರೀತಿ ಹೋಗುವಂತ ವಿಷಯ ಆಗುವಂಥದ್ದು. ಆದ ಕಾರಣ ನಾವು ಬಹಳ ಚೆನ್ನಾಗಿದ್ದುಕೊಂಡು ನಾವು ಪ್ರೀತಿ ವಿಶ್ವಾಸ ಇದ್ದುಕೊಂಡು ಈ ರೀತಿಯ ಒಂದು ದೊಡ್ಡ ಮಟ್ಟದ ಸಾಮಾಜಿಕ ಒಂದು ಕ್ರಾಂತಿಕಾರಿ ಬದಲಾವಣೆ ಇವತ್ತು ಆಗ್ಲಿ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನಗೆ ಬಹಳ ಬೇರೆ ಇದು ಕೂಡ ಇದು ಅತ್ಯಂತ ಒಂದು ಕುಟುಂಬದ ಒಂದು ಕಾರ್ಯಕ್ರಮ ಅಂತ ಹೇಳಿಕೊಂಡು ಈ ರೀತಿಯ ಒಂದು ಪ್ರೇರಣೆ ಶಕ್ತಿ ಇನ್ನೆಲ್ಲರಿಗೂ ಬರುವಂತ ಅವಕಾಶ ಆಗ್ಲಿ. ನಮ್ಮ ರಿಯಾಜ್ ಅವರು ಬಹುಶಃ ಇವತ್ತು ಅಲ್ಮಾಜ್ ಅವರು ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರ ವಿಶೇಷ ಮದುವೆ ಅವರಿಗಿರ್ಲಿ, ಅವರ ಜೊತೆ ನೀವು ಕೂಡ ಕಾರ್ಯಕ್ರಮಕ್ಕೆ ಮತ್ತು ಭುಜಕ್ಕೆ ಭುಜ ಕೊಟ್ಟು ಆ ನಾಯಕತ್ವ ಮತ್ತು ಸಾಮಾಜಿಕ ಚಿಂತನೆಯ ಒಂದು ಸಹಕಾರ ಜೊತೆಗಿದ್ದುಕೊಂಡು ಮುಂದೆ ಹೋಗುವಂತ ಅವಕಾಶ ಆಗ್ಲಿ. ಇವತ್ತು ಅಮ್ಜಾಕ್ ಅವರು ಎಷ್ಟು ಬಿಸ್ನೆಸ್ ಇದೆ, 3-4-5 ನಮ್ಗೆ ಏನ್ ಆರಾಮದಲ್ಲಿ ಮಾಡ್ತಾರೆ ಅವರು. ಸೊ ಅವ್ರಿಗೆ ಇನ್ನಷ್ಟು ಬಿಸ್ನೆಸ್ ವ್ಯಾಪಾರ ಬರುವಂತ ಅವಕಾಶ ಇವತ್ತು ಆಗಲಿ ನಾನು ಹೇಳಿಕೊಂಡು ಬಹುಶಃ ನಿಮ್ಗೆ ಮತ್ತೊಮ್ಮೆ ನಮ್ಮ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮ್ಗೆಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ನಾನು ಇವತ್ತು ಸಲ್ಲಿಸಿಕೊಂಡು, ಹಮ್ಜಾ ಅವರು ಎಷ್ಟೇ ದುಡ್ಡು ಮಾಡಿದ್ರು ಕೂಡ ಅವರ ವಾಯ್ಸ್ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಭಾರಿ ಸಮಾಧಾನ ಮತ್ತು ಒಮ್ಮೆ ಕೂಡ ದೊಡ್ಡ ಮಾತು ಅಥವಾ ಜೋರಲ್ಲಿ ನಾನು ನೋಡ್ಲಿಲ್ಲ ಇದಕ್ಕೆ. ಆದಾಗ ಈ ರೀತಿಯ ವ್ಯಕ್ತಿತ್ವ ನಮ್ಗೆಲ್ಲರಿಗೂ ನನಗೆ ಕೂಡ ಸೇರಿಸಿ ನನ್ನನ್ನು ಕೂಡ ಸೇರಿಸಿ ಆ ರೀತಿಯ ಒಂದು ವ್ಯಕ್ತಿತ್ವ ನಮ್ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಿಕೊಂಡು ಅಲ್ಲಾಹ್ ತಾಲ ನಮ್ಗೆಲ್ಲರಿಗೂ ಕೂಡ ಅಂತ ಕೆಲವೊಂದು ವ್ಯಕ್ತಿತ್ವ ಕೊಡ್ಲಿ ಅಂತ ಕೇಳಿಕೊಳ್ತಾ ವಿಷಯ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ಎರಡು ಮಾತು ಮುಗಿಸ್ನಿ. ಜೈ ಹಿಂದ್. ಯಾವುದು ತಿದ್ದುಪಡಿ ಇದೆ ಏನಿದೆ ಕರೆಕ್ಷನ್ಸ್ ಇದೆ ಎಲ್ಲ ಕೂಡ ಇವತ್ತು ನಾವು ಸಂಪೂರ್ಣವಾಗಿ ಮುಗಿಸುವ ಒಂದು ದೊಡ್ಡ ಮಟ್ಟ ಕ್ಯಾಂಪ್ ನನ್ನ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ನಾನು ಉಲ್ಲಾ ನಗರದಲ್ಲಿ ಹೇಗೆ ನಾನು ರೇಷನ್ ಕಾರ್ಡ್ ಇರಲಿಲ್ಲ 5 ದಿವಸ 3,500 ಜನರಿಗೆ ರೇಷನ್ ಕಾರ್ಡ್ ಕೊಂಡು ವ್ಯವಸ್ಥೆ ಮಾಡಿದ್ದೇನೆ. ಇಲ್ಲೇ ಇಟ್ಟುಕೊಂಡು ಇಲ್ಲೇ ತಿದ್ದುಪಡಿ, ಯಾಕೆ ನಾನು ಗ್ರಾಮದಲ್ಲಿ ಮಾಡ್ತಾ ಇದ್ದೆ, ನಾನು ಮೊನ್ನೆ 5 ದಿವಸ ಅಮಲುಬೋಗರಲ್ಲಿ ಮಾಡಿದ್ದೇವೆ, 1,000 ಜನ ತಿದ್ದುಪಡಿ ಮಾಡಿಕೊಂಡು ಹೋಗಿದ್ದಾರೆ. ಇಲ್ಲಿ ಬಹುಶಃ ಒಂದು 10 ದಿವಸ ಮಾಡಿದ್ರೆ ಯಾರಿಗೆಲ್ಲ ತಿದ್ದುಪಡಿ ಏನೆಲ್ಲ ಸಣ್ಣ ಸಣ್ಣ ಕರೆಕ್ಷನ್ಸ್ ಇದೆ ಎಲ್ಲ ಕೂಡ ಸರಿಪಡಿಸುವ ವ್ಯವಸ್ಥೆ ಖಂಡಿತವಾಗಿ ಇಲ್ಲಿ ಮಾಡುವ ನಿಮ್ಮೆಲ್ಲರ ಸಹಕಾರಕ್ಕೆ ಕಾರ್ಯಕ್ರಮ ಮಾನ್ಯ ಸಚಿವರ ಒಂದು ರಕ್ತ ಕೊಟ್ರೆ ನಮಗೆ ಬಹಳ ಒಳ್ಳೆದಂತೇಳಿ ನಮಗೆ ಖುಷಿ ಆಗ್ತದೆ. ಯಾಕೆಂದ್ರೆ ಇವತ್ತು ತಾವು ಕೊಟ್ರೆ ನಮ್ಮ ಒಂದು ಸಂಸ್ಥೆಗೆ ಒಂದು ಹೆಮ್ಮೆ ಆಗ್ತದೆ, ಅದೊಂದು ನೆನಪಿರ್ತದೆ. ಖಂಡಿತವಾಗಿಯೂ ಸರ್ ತಾವು ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ.